ವಿಧಾನಸಭೆಯ ಸಭಾಪತಿಯಾಗಿ ಆಯ್ಕೆಯಾದಂಥ ಸನ್ಮಾನ್ಯ ಯುಟಿ ಖಾದರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇವತ್ತು ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ವತಿಯಿಂದ ಜರಗಲಿದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಆಯೋಗದ ಮಾಜಿ ಅಧ್ಯಕ್ಷರು, ಕರ್ನಾಟಕ ವಿಧಾನ ಪರಿಷತ್ತಿನ ಮಾಜಿ ಮುಖ್ಯ ಸಚೇತಕರು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮಾಜಿ ನಿರ್ದೇಶಕರು, ಮುಸ್ಲಿಂ ಸೆಂಟ್ರಲ್ ಕಮಿಟಿ ಢಾಕಾ ಮತ್ತು ಉಡುಪಿ ಜಿಲ್ಲೆಯ ಗೌರವಾನ್ವಿತ ಅಧ್ಯಕ್ಷರು ಮತ್ತು ನಮ್ಮೆಲ್ಲರ ಹಿರಿಯ ನಾಯಕರು ಆದಂಥ ಸನ್ಮಾನ್ಯ KS ಮೊಹಮ್ಮದ್ ಮಸೂದ್ ಹಾಜಿ ಅವರು ವಹಿಸಿಕೊಡ್ಬೇಕಂತ ಕೇಳಿಕೊಂಡು ಅವರನ್ನು ವೇದಿಕೆಯಲ್ಲಿ ಆಸೀನರಾಗಿ ಬೇಕಾಗಿ ನಾನು ಮುಸ್ಲಿಂ ಸೆಂಟ್ರಲ್ ಕಮಿಟಿ ವತಿಯಿಂದ ಹಾರ್ದಿಕವಾಗಿ ವಿನಂತಿಸುತ್ತೇನೆ. ಯುಟಿ ಖಾದರ್ ಅವರು ನಮ್ಮ ಈ ಸಭೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದವರು ಯನಪೋಯ ಯೂನಿವರ್ಸಿಟಿಯ ಕುಲಾಧಿಪತಿಗಳು, ಕೊಡುಗೈ ದಾನಿಗಳು, ಈ ರಾಜ್ಯದಲ್ಲಿ ಯಶಸ್ವಿ ಉದ್ಯಮವನ್ನು ನಡೆಸುತ್ತಿರುವ ಯನಪೋಯ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಅಬ್ದುಲ್ಲಾ ಕುಂಜಿ ಅವರು ಭಾಗವಹಿಸಿದ್ದಾರೆ. ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಆದರಪೂರ್ವಕವಾಗಿ ಸ್ವಾಗತ ಮಾಡೋಣ. ಇನ್ನೋರ್ವ ಮುಖ್ಯ ಅತಿಥಿ ವಿಧಾನ ಪರಿಷತ್ತಿನ ಸದಸ್ಯರು, ಕೊಡುಗೈ ದಾನಿಗಳು, ಖ್ಯಾತ ಉದ್ಯಮಿಗಳು ಆಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನೇತಾರರಾದಂಥ DM ಫಾರೂಕ್ ರವರು ಈಗಾಗಲೇ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತ ಮಾಡುತ್ತೇನೆ. ಇನ್ನೋರ್ವ ಮುಖ್ಯ ಅತಿಥಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾದಂಥ ಇನಾಯತ್ ಅಲಿಯವರು. ಅವರು ಈಗಾಗಲೇ ಕೆಲವು ನಿಮಿಷಗಳಲ್ಲಿ ಈ ಸಭೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅವರನ್ನು ಕೂಡ ಸ್ವಾಗತ ಮಾಡ್ತೇವೆ. ಇನ್ನೋರ್ವ ಮುಖ್ಯ ಅತಿಥಿ ವಿಧಾನಸಭೆಯ ಮಾಜಿ ಸದಸ್ಯರು, ನಿಮ್ಮೆಲ್ಲರ ನೆಚ್ಚಿನ ನೇತಾರರಾದಂಥ ಸನ್ಮಾನ್ಯ ಮೊಯ್ದೀನ್ ಬಾಬಾರವರು ನಮ್ಮೊಂದಿಗೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ. ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡ್ತೀನಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ವಕ್ಫ್ ಬೋರ್ಡ್ನ ಅಧ್ಯಕ್ಷರಾದ ಹಾಜಿ ಅಬ್ದುಲ್ ನಾಸಿರ್ ಅವರು, ಅವರನ್ನು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ವಿನಂತಿ ಮಾಡಿ ಅವರನ್ನು ನಾನು ಸ್ವಾಗತ ಮಾಡ್ತೀನಿ. ಇನ್ನೋರ್ವ ಮುಖ್ಯ ಅತಿಥಿ ಕಣಚೂರು ಸಮೂಹ ಸಂಸ್ಥೆಗಳ ಅಧ್ಯಕ್ಷರು, ಕೊಡುಗೈ ದಾನಿಗಳು, ಖ್ಯಾತ ಉದ್ಯಮಿಗಳು ಆಗಿರ್ತಕ್ಕಂಥ ನಮ್ಮ ನೆಚ್ಚಿನ ಕಣಚೂರು ಮೋನಾಕನವರು ಈಗಾಗಲೇ ಬಂದಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತೀನಿ. ಇನ್ನೋರ್ವ ಮುಖ್ಯ ಅತಿಥಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಂತ ಸನ್ಮಾನ್ಯ GA ಭಾವನ್ ಅವರು ವೇದಿಕೆಗೆ ಬಂದು ಆಸೀನರಾಗಲಿಕ್ಕೆ ವಿನಂತಿ ಮಾಡಿ ಅವರನ್ನು ಕೂಡ ನಾನು ಸ್ವಾಗತ ಮಾಡ್ತೀನಿ. ಉಳ್ಳಾಳ ಸೈಯದ್ ಮಲನಿ ದರ್ಗದ ಅಧ್ಯಕ್ಷರು, ನಮ್ಮೆಲ್ಲ ನೆಚ್ಚಿನ ನೇತಾರರಾಗಿರ್ತಕ್ಕಂಥ ಸನ್ಮಾನ್ಯ ಹಾಜಿ DG ಮೊಹಮ್ಮದ್ ಹನೀಫ್ರವರು ವೇದಿಕೆಗೆ ಬಂದು ಆಸೀನರಾಗಬೇಕು. ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತೀನಿ. ಇನ್ನು ಮುಖ್ಯ ಅತಿಥಿಗಳು ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಅಬ್ದುಲ್ ಲತೀಫ್ ಕಂದಕರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತೀನಿ. ಮತ್ತೋರ್ವ ಕಾರ್ಪೊರೇಟರ್ ಜೀನತ್ ಸಂಸುದ್ದಿ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯತೆಯಿಂದ ಸ್ವಾಗತ ಮಾಡ್ತೀನಿ.
ಅಬ್ದುಲ್ ರೌಫ್ ಫಣ್ಣೀರ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತೀನಿ. ಒಂದು ವಿನಂತಿ, ತಾವೆಲ್ಲ ನಿಂತುಕೊಳ್ಳುವವರಿಗೆ ಮೇಲ್ಭಾಗದಲ್ಲಿ ಆಸೀನದ ವ್ಯವಸ್ಥೆ ಇದೆ. ತಾವೆಲ್ಲರೂ ಮೇಲೆ ಹೋಗಿ ಆಸೀನರಾಗಿ ಸಭೆಯನ್ನು ಚಂದಗಾಣಿಸಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಮ್ರತೆಯಿಂದ ಕೇಳಿಕೊಳ್ತಾ ಇದ್ದೀನಿ. ಮುನೀರ್ ಬೆಂಗರೆಯವರು ನಮ್ಮ ಕಾರ್ಪೊರೇಟರ್, ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತೀನಿ. ಮತ್ತೊಬ್ಬರು ಶಂಸಾದ್ ಅಬೂಬಕರ್ ಅವರು, ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾದ ಸ್ವಾಗತ ಮಾಡ್ತೀನಿ. ಇನ್ನೋರ್ವ ಕಾರ್ಪೊರೇಟ್ ಅಶ್ರಫ್ ಬಜಾಜ್ ಅವರು, ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯತೆಯಿಂದ ಸ್ವಾಗತ ಮಾಡ್ತೇನೆ. ಇನ್ನು ನಮ್ಮ ವೇದಿಕೆಯಲ್ಲಿರುವವರು ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಹಿರಿಯ ಉಪಾಧ್ಯಕ್ಷರುಗಳಾದಂಥ ಸಿ ಮಹಮೂದ್ ಹಾಜಿಯವರು, ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯತೆಯಿಂದ ಸ್ವಾಗತ ಮಾಡ್ತೇನೆ. ಇನ್ನೋರ್ವ ಹಾಜಿ KP ಅಹಮದ್ ಅವರು ಪುತ್ತೂರು, ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತೇನೆ. ಇನ್ನೋರ್ವ ಉಪಾಧ್ಯಕ್ಷರು ನಮ್ಮ SM ಅಬ್ದುಲ್ ರಶೀದ್ ಹಾಜಿ ಅವರು ಬ್ಯಾಂಕ್ ಚೇಂಬರ್ ಆಫ್ ಕಾಮರ್ಸಿನ ಅಧ್ಯಕ್ಷರು ಕೂಡ ಆಗಿ ಕಾರ್ಯನಿರ್ವಹಿಸಿ, ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ. ಇನ್ನೋರ್ವ ಉಪಾಧ್ಯಕ್ಷ BM ಮಮತಾಜ್ ಅಲಿ ಅವರು, ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯತೆಯಿಂದ ಸ್ವಾಗತ ಮಾಡ್ತೇನೆ. ಇನ್ನೋರ್ವ ಉಪಾಧ್ಯಕ್ಷರು ಹಿರಿಯರಾದಂಥ ಬಾಸಾ ಸಾಹೇಬರವರು, ನಮ್ಮ ಕುಂದಾಪುರದವರು, ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯತೆಯಿಂದ ಸ್ವಾಗತ ಮಾಡ್ತೇನೆ. ಇನ್ನೋರ್ವ ಉಪಾಧ್ಯಕ್ಷರು ನಮ್ಮ ಇಮ್ತಿಯಾಜ್ ಕಾರ್ಕಳ್ರವರು, ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ. ಇನ್ನೋರ್ವ ಉಪಾಧ್ಯಕ್ಷರು HA ಭಾಷಾ ತಂಗಳ್ರವರು, ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ. ಇನ್ನೋರ್ವ ಸಂಸುದ್ದೀನ್ ಕುದ್ರೋಳಿಯವರು ಕಾರ್ಪೊರೇಟರು, ಅವರು ವೇದಿಕೆಗೆ ಬರಬೇಕಂತ ಕೇಳಿಕೊಂಡು ಅವರನ್ನು ಕೂಡ ಸ್ವಾಗತ ಮಾಡಿ. ಗೌರವಾನ್ವಿತ ಗೌರವ ಅಧ್ಯಕ್ಷರಿಗೆ ಮತ್ತು ಅತಿಥಿಗಳಿಗೆ ಹೂವಿನ ಗುಚ್ಛ ನೀಡಿ ಗೌರವಿಸಲಿದ್ದಾರೆ. ನಮ್ಮ ಅಧ್ಯಕ್ಷರಾದ ಹಾಜಿ ಮೊಹಮ್ಮದ್ ಮಸೂದ್ ಅವರಿಗೆ ಹಿರಿಯ ಉಪಾಧ್ಯಕ್ಷರಾದ ಸಿ ಮಹಮೂದ್ ಹಾಜಿ ಅವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ. ನಮ್ಮ ಮುಖ್ಯ ಅತಿಥಿ ವೈ ಅಬ್ದುಲ್ಲಾ ಕುಂಜಿ ಹಾಜಿ ಅವರಿಗೆ ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಮೊಹಮ್ಮದ್ ಹನೀಫ್ ಹಾಜಿ ಅವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತೇನೆ. BM ಫಾರೂಕ್ ರವರಿಗೆ ಹಾಜಿ ಭಾಷಾ ಸಾಹೇಬ್ ಕುಂದಾಪುರದವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೀನಿ. ಹಾಜಿ ಮೊಯ್ದೀನ್ ಬಾಬಾರವರಿಗೆ ಇನ್ನೋರ್ವ ಉಪಾಧ್ಯಕ್ಷರ ಹಾಜಿ ಮೂಸಾ ಮೊಯ್ದೀನ್ ಅವರು ಕೋಶಾಧಿಕಾರಿಗಳು ನಮ್ಮ ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ. ಹಾಜಿ ಇನಾಯತ್ ಅಲಿ ಅವರಿಗೆ ಇನ್ನೋರ್ವ ಉಪಾಧ್ಯಕ್ಷರ K ಅಶ್ರಫ್ ರವರು ಇಲ್ಲೇ ಹಾಜಿ ಅಬ್ದುಲ್ ನಾಸಿರ್ ಅವರಿಗೆ K ಅಶ್ರಫ್ ರವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ. BG ಮಹಮ್ಮದ್ ಮೋನಾಕರ್ ಅವರಿಗೆ BS ಇಮ್ತಿಯಾಜ್ ಅವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿ. GA ಹೂಗುಚ್ಛ ನೀಡಬೇಕಾಗಿ ವಿನಂತಿ. أعوذ بالله من الشيطان الرجيم. بسم الله الرحمن الرحيم. أولئك الذين طبع الله على قلوبهم واتبعوا أهواءهم والذين اهتدوا زادهم هدى وآتاهم تقواهم فهل ينظرون إلا الساعة أن تأتيهم بغتة فقد جاء أشراطها فأنى لهم إذا جاءتهم ذكراهم
واستغفر لذنبك وللمؤمنين والمؤمنات والله يعلم متقلبكم ومثواكم. Surah Muhammad, verse number 16 to verse number 19. In the name of Allah, the most gracious, the most merciful. And among them, O Muhammad, are those who listen to you until when they depart from you, they say to those who were given knowledge, what has he told us now? Those are the ones whom Allah has sealed over their hearts and who have followed their own desires. And those who are guided, He increases them in guidance and gives them the righteousness. Then do they await except that the hour should come upon them unexpectedly? But already there have come some of its indications. Then what good to them when it has come will be their remembrance. So know, O Muhammad, that there is no deity, there is no God worthy of worship except Allah, and ask forgiveness for your sin and for the believing men and for the believing women. And Allah knows of your movement and your resting place. Jazakumullahu khairan. Assalamu alaikum wa rahmatullahi wa barakatuh. सारे जहां से अच्छा हिंदुस्ता हमारा हमारा सारे जहां से अच्छा हम बुलबुले हैं इसकी ये गुलसिता हमारा हमारा सारे जहां से अच्छा हिंदुस्ता गुर्बत में हो अगर हम रहता है दिल वतन में गुर्बत में हो अगर हम रहता है दिल वतन में समझो वही हमें भी दिल हो जहाँ हमारा हमारा सारे जहाँ से अच्छा सीता हमारा हमारा सारे जहां से अच्छा पर्वत हो सबसे ऊंचा ओ साया आसमां का पर्वत हो सबसे ऊंचा हम साया आसमां का वो संतरी हमारा 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 सारे जहां से अच्छा हिंदुस्ता हमारा हमारा सारे जहां से अच्छा ए आबरूद गंगा वो दिन है याद तुझको ए आबरूद गंगा वो दिन है याद तुझको उतरा तेरे किनारे जब कारवां हमारा हमारा सारे जहां से अच्छा हिंदुस्ता हमारा हमारा सारे जहां से अच्छा गोदी में खेलती है उसकी हजारों नदियाँ गोदी में खेलती हैं उसकी हजारों नदियाँ गुलशन है जिनके दम से रश के जिना हमारा हमारा सारे जहां से अच्छा हिंदुस्ता हमारा हमारा सारे जहां से अच्छा मज़हब नहीं सिखाता आपस में बैर रखना मज़हब नहीं सिखाता आपस में बैर रखना हिंदी है हम हिंदी है हम हिंदी है
हिंदुस्ता हमारा हमारा सारे जहां से अच्छा हिंदुस्ता हमारा हमारा सारे जहां से अच्छा यूनान मिस्र रोमा सब मिट गए जहां से यूनान मिस्र रोमा सब मिट गए जहां से अब तक मगर है बाकी नामो निशान हमारा हमारा सारे जहां से अच्छा हिंदुस्ता हमारा हमारा सारे जहां से अच्छा कुछ बात है कि हंसती मिटती नहीं हमारी कुछ बात है कि हंसती मिटती नहीं हमारी सदियों रहा है दुश्मन दौरे ज़मां हमारा हमारा सारे जहां से अच्छा हिंदुस्ता हमारा हमारा सारे जहां से अच्छा ಮುಸ್ಲಿಂ ಸೆಂಟ್ರಲ್ ಕಮಿಟಿ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಮುಸ್ಲಿಂ ಸಮುದಾಯದಿಂದ ವಿಧಾನಸಭೆಗೆ ಸಭಾಪತಿಯಾಗಿ ಆಯ್ಕೆಯಾದಂತಹ ಮಾನ್ಯ ಅಲ್ಹಾಜ್ ಯುಟಿ ಅಬ್ದುಲ್ ಖಾದರ್ ಅಲ್ ಫರೀದ್ ರವರು ಈಗಾಗಲೇ ಅಜಹರಿಯ ವಿದ್ಯಾರ್ಥಿಗಳ ಮೂಲಕ ದಫ್ ಪ್ರದರ್ಶನ ಮುಖಾಂತರ ಈಗಾಗಲೇ ವೇದಿಕೆ ಆಗಮಿಸ್ತಾ ಇದ್ದಾರೆ. इकबाल कोई महरम अपना नहीं जहां में इकबाल कोई महरम अपना नहीं जहां में मालूम क्या किसी को दर्द निहा हमारा हमारा सारे जहां से अच्छा हिंदुस्ता हमारा हमारा सारे जहां से अच्छा हम बुलबुले हैं इसकी ये गुलसिता हमारा हमारा सारे जहां से अच्छा हिंदुस्ता हमारा हमारा सारे जहां से अच्छा ಅದೇ ರೀತಿ ಸಾರೆ ಜಹಾನ್ ಸೆ ಅಚ್ಚಾ ಗೀತೆಯನ್ನು ಪ್ರಸಾರ ಮಾಡಿದಂತಹ ಇಕ್ರಾ ಅರಬಿಕ್ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸುತ್ತೇವೆ. ಈಗಾಗಲೇ ನಾವು ನಿರೀಕ್ಷೆಯಲ್ಲಿದ್ದಂಥ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮುಸ್ಲಿಂ ಸಮುದಾಯದ ವತಿಯಿಂದ ಪ್ರಪ್ರಥಮವಾಗಿ ಕರ್ನಾಟಕ ವಿಧಾನಸಭೆಯ ಸಭಾಪತಿಯಾಗಿ ಆಯ್ಕೆಯಾದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ನಾವು ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ವತಿಯಿಂದ ನಮ್ಮ ನೆಚ್ಚಿನ ಅಧ್ಯಕ್ಷರಾದ ಮೊಹಮ್ಮದ್ ಮಸೂದ್ ಅವರ ಅಧ್ಯಕ್ಷತೆಯಲ್ಲಿ ಇಲ್ಲಿ ಏರ್ಪಾಡು ಮಾಡಿದ್ದೇವೆ. ಯು ಟಿ ಖಾದರ್ ಅವರು ಕೇವಲ ಶಾಸಕರಾಗಿದ್ದಾಗ ಅತ್ಯಂತ ಹೆಚ್ಚು ಪ್ರಶ್ನೆಗಳನ್ನು ಕೇಳಿ ಸದನ ವೀರ ಅಂತಕ್ಕಂಥ ಕೀರ್ತಿಗೆ ಪಾತ್ರರಾದರು. ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಸಚಿವರಾಗಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿ ನಗರಾಭಿವೃದ್ಧಿ ಸಚಿವರಾಗಿ ಎಲ್ಲ ಇಲಾಖೆಗಳಲ್ಲೂ ಕೂಡ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿ ಕರ್ನಾಟಕ ರಾಜ್ಯದ ಸರ್ಕಾರದಲ್ಲಿ ನಮ್ಮ ಸಮುದಾಯದ ಕೀರ್ತಿಯನ್ನು ಹೆಚ್ಚುಗೊಳಿಸಿದ ಕೀರ್ತಿಗೆ ಪಾತ್ರರವರು ಸಾಮಾನ್ಯ ಯು ಟಿ ಖಾದರ್ ಅವರನ್ನು
ನೀವು ಎಲ್ಲರೂ ಕೂಡ ಅವರಿಗೆ ಇನ್ನೂ ಹೆಚ್ಚಿನ ಉನ್ನತಿಯನ್ನ ಸಿಗಲಿಕ್ಕೆ ಪ್ರಾರ್ಥನೆ ಮಾಡೋಣ. ಅವರ ಕಾರ್ಯ ವೈಖರಿಗಳನ್ನ ಹಿರಿಯ ನಾಯಕರಾದ ನಮ್ಮ ಮೊಹಮ್ಮದ್ ಮಸೂದರವರು ಬಹಳ ಮೆಚ್ಚಿಕೊಂಡು ಇವತ್ತು ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ವತಿಯಿಂದ ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನೀವೆಲ್ಲರೂ ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಈ ಸಭೆಯಲ್ಲಿ ನಾವು ಅಂಗವಿಕಲೆ ಒಬ್ಬ ನಮ್ಮ ಸಹೋದರಿ ಅತ್ಯಂತ ಹೆಚ್ಚು ಮಾರ್ಕನ್ನು ಗಳಿಸಿದವರಿಗೆ ಇವತ್ತು ಪ್ರೋತ್ಸಾಹ ಧನವನ್ನು ನೀಡಲಿಕ್ಕಿದ್ದೇವೆ. ಪೈಲಟ್ ಆಗಿ ಆಯ್ಕೆಯಾದ ಒಬ್ಬ ನಮ್ಮ ಸಹೋದರಿಗೆ ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. ಹಾಗೆಯೇ ಸುಮಾರು 500ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ ನಮ್ಮ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಕೂಡ ಪ್ರೋತ್ಸಾಹ ಧನವನ್ನು ನೀಡಲಿಕ್ಕಿದ್ದೇವೆ. ಅತ್ಯಂತ ಕಡು ಬಡ ಮಕ್ಕಳಿಗೆ ಉಚಿತವಾಗಿ ಪುಸ್ತಕ ಮತ್ತು ಉಚಿತವಾಗಿ ಬಟ್ಟೆಗಳನ್ನು ನಾವು ನೀಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದ ನಿಮ್ಮೆಲ್ಲರನ್ನು ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ವತಿಯಿಂದ ನಾನು ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತ ಮಾಡಿಕೊಂಡು ಈಗ ನಮ್ಮ ಅಧ್ಯಕ್ಷರು ಪ್ರಾಸ್ತಾವಿಕವಾಗಿ ತಮ್ಮ ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಇದರ ಗೌರವಾನ್ವಿತ ಅಧ್ಯಕ್ಷರಾಗಿರುವಂತಹ ಅಲ್ಹಾಜ್ ಮಸೂದ್ ಹಾಜಿರ್ ಅವರು ಮೈಕ್ ಪಾಯಿಂಟ್ಗೆ ಆಗಮಿಸುತ್ತಿದ್ದಾರೆ. अस्सलाम वालेकुम रहमतुल्लाहि व बरकातुहू। औज़ु बिल्लाहि मिनश शैतानिर रजीम। बिस्मिल्लाहिर रहमानिर रहीम। अल्हम्दुलिल्लाहि रब्बिल आलमीन अर्रहमानिर रहीम मालिकि यौमिद्दीन। ಇವತ್ತು ನಾನು ಮುಸ್ಲಿಂ ಸೆಂಟ್ರಲ್ ಕಮಿಟಿ ಅಧ್ಯಕ್ಷನಾಗಿ ಅಲ್ಲ, ಒಂದು ಮುಸ್ಲಿಂ ಸಮಾಜದ ಒಂದು ಒಂದು ಕಾರ್ಯಕರ್ತನಾಗಿ ಇವತ್ತು ನಾನು ಮಾತಾಡ್ತಾ ಇದ್ದೇನೆ. ಕಾರಣ ಇಡೀ ಕರ್ನಾಟಕಕ್ಕೆ ಮುಸ್ಲಿಂ ಸಮುದಾಯಕ್ಕೆ ನಮಗೆ ಒಂದು ಕೀರ್ತಿ ಕಿಟ್ಟಿದೆ. ಕರ್ನಾಟಕ ರಾಜ್ಯದ ಗವರ್ನರ್ ಕಾನ್ಸ್ಟಿಟ್ಯೂಷನಲ್ ಹೆಡ್, ತದನಂತರ ವಿಧಾನಸಭೆಯ ಅಧ್ಯಕ್ಷ ಸ್ಪೀಕರ್, ನೆಕ್ಸ್ಟ್ ತದನಂತರ ಅವರು ಕಾನ್ಸ್ಟಿಟ್ಯೂಷನ್ ಹೆಡ್. ಇದನ್ನು ನಂಗಲೇ ಬಿಯಾರೆ ಎಂದರೆ ನಮ್ಗೆ ಮರ್ಯಾದೆ ಮರ್ಯಾದೆ ಕಡಿಮೆ. ಕಾದರ್ ಇಪ್ಪ ನಂಗಲೇ ಕಾನ್ಸ್ಟಿಟ್ಯೂಷನ್ ಕರ್ನಾಟಕ ಹೆಡ್ ಎಲ್ಲ ಮರ್ಯಾದೆ. ಅದಕ್ಕೆ ನಾನು ಹೇಳಿದ್ದು ಇದೆಲ್ಲ ಕಾದರ್ ಬಂಡ, ಮಸೂದ್ ಬಂಡ, ಅದೆಲ್ಲ ಬಂದು ನಂಗೆ ಮರ್ಯಾದೆ ಬೇಡ, ಸಮಾಜಕ್ಕೆ ಅವ್ರ ಮರ್ಯಾದೆ ಬೇಡ. ಆ ಮರ್ಯಾದೆಯನ್ನು ಬೆಳೆಸಿಕೊಳ್ಳೋಣ. ಹೆಂಗನೇ ನನಗೆ ಸ್ಪೀಕರ್ ಆಯಿತು, ಮಾನ್ಯ ವಿಧಿ ಕಾದರ್ ಬಂದಿಲ್ಲ, ಅದೇ ನನಗೂ ಅವರಿಗೆ ಸಮಾಜಕ್ಕೆ ಅವ್ರ ಮರ್ಯಾದೆಯಿಂದ ಗಮನಿಸ್ತಿದೆ. ಮರ್ಯಾದೆ ಕೊಟ್ಟು ನನ್ನ ನಾನು ಮರ್ಯಾದೆ ನಟ್ಟು ಮರ್ಯಾದೆ ಆಗಬೇಕು. ನಕ್ಕ ನಾನು ಈಗ ಮರ್ಯಾದೆಗಳು ನಕ್ಕ ಮರ್ಯಾದೆ ಗಿವ್ ಆ್ಯಂಡ್ ಟೇಕ್. ಒಕ್ಕಲ ಬಾರಿ ಮುಂದೆ ನಾನು ಮುಂದಿನ ಸಭೆಯನ್ನು ನಿಮಗೆ ಮುಂದೆ ನಿಮಗೆ ಎದುರುಳ್ಳೆ ಇಲ್ಲೇ ನಿಮಗೆ ನಾನು ಇಲ್ಲೇ ನೀವು ಪಡಕ್ಕಾಗ್ತದ ನಿಮ್ಮ ತಲೆ ಹಾಕೊಂಡು ನಾನು ಪಡಕ್ಕಾಗ್ತದೆ. ನನ್ನ പേരിട നടക്കുന്നു, ನಮ್ಮ പേരിട അല്ലാവൂ. ഒന്നൂർ മണിക്കൂറല്ലേ മൂന്നുണ്ടല്ലേ പിന്നെ പേടി ബൊപ്പ് 6 10 ആരുമുണ്ടോ ಗೊತ್ತಿಲ್ಲ. ಈಡು നടക്കലೇ ಆದ್ರೆ ಇಡೆ ಜಾಗ್ರತೆ. ಇಪ್ಪ ಮುಸ್ಲಿಂ ಸೆಂಟ್ರಲ್ ಕಮಿಟಿ ആരുടെല്ല പിടിച്ചത്, എന്തിക്ക് പിടിച്ചത്, എന്തിനാണ് നിങ്ങൾക്ക് ഫോൺ വന്നത്? ഞാൻ തന്നെ
ఇది ముస్లిం సెంట్రల్ కమిటీ ముస్లింస్కి పిలిచేది అల్లా రసూల్ చందానికి మనం పిలిచేది అది కట్టడానికి నన్ను పెట్టి తెలియదు దమ్ముంటే నింగలే ಆ ಪಣಿಕ ಅವಲ್ಲೇ ಹಜಕ್ಕೆ ಪಜಕ ಮುಂಟೆಲ್ಲ ಗುಂಡ್ರಾರ ಆಯ್ತು ಬೆಳ್ಳಾರೆ ಸುಳ್ಳೆತ್ತು ಮಾಡ್ತಿದ್ರು ಸುಳ್ಳೆತ್ತು ಸುರತ್ಗಳಾಯಿತು ಎಲ್ಲ ಬಡ್ಡು ಇಪ್ಪ ಭಾರಿ ಪೇಪರ್ಗಳು ಬಡ್ಡು ಭಾರಿ ಪೇಪರ್ ಅಂದೇ ಬೊಮ್ಮಾಯಿ ಸರ್ಕಾರ DGA ಅವಳೆ ಬೆಳ್ಳಾರೆ ಮೌತಾಯಿತು ಅವಳೆ ಮೌದು పోయినా ಅಪ್ಪ ಮುಂಡಿಯಾರನೇಗ ಸುರತ್ಕಲ್ಲಾಯಿತು ಮುಂಡಿಯಾರ ಇಪ್ಪ ಪಾಲ್ಗೊಂಡೇ ಅವಳೆ ಹೋಯ್ತಿದ್ರೆ ಇವಳೆ ಹೋಗ್ತಿದ್ರೆ ಇದ ಬೇಂದ್ರೆ ಒಂದು ಪೆಣ್ಣು 400 ರೂಪಾಯಿ ಕೊಟ್ಟು ಪಲ್ಲಿ ಡಬ್ಬೆ ಕೇಳಿ ಕೊಡ್ತೀವಿ ஒரு போடா பொண்ணு சீட்டு அவள் சீட்டு ஆளினா அவளை உள்ளார ஹஜார் உள்ளார் நாங்கள் சாஹிபு முஸ்தபா உண்டு ஷாஃபுடி உண்டு இப்போ நீங்கள் ವಾಲೆಟ್ ಎಲ್ಲ ಸಮಾಜದವರು ನಮಗೆ ಕ್ವಶನ್ ಇಟ್ಟಿದ್ದಾರೆ ನಿಮಗೆ ಸರ್ಕಾರ ಕೊಡಿ ನೀವು ಈಗ ಕೊಟ್ಟಿದ್ದೀವಿ ಕೊಡಿ ನಾವು ಕೊಡಿ ಭಾಳ ಇನ್ನೂ ಕೊಡಿ ಆದರೆ ಸಮಾಜಕ್ಕೆ ದ್ರೋಹ ಮಾಡಬೇಡಿ ಹೇಗೆ ನೀವು ಕೊಟ್ಟಿದ್ದೀರ ಅದೇ ಪ್ರಕಾರ 3 ಮರಣ ಆದಂಥ ಕುಟುಂಬಕ್ಕೆ ಕೊಡಿ ಅವರಿಗೆ ಉದ್ಯೋಗ ಕೊಡಿ ಇದು ನಾನು ಎಲ್ಲರ ಪರವನ್ನು ನೀವು ನಿಮ್ಮ ಮನೆ ಕೃಷಿ ಮಾಡಿಕೊಂಡು ಸಾಕು ಇದೆ ನಾವು ಬರ್ತೇವೆ ಮಾನ್ಯ ಫರೋಕ್ ಇದ್ದಾರೆ ಮಾನ್ಯ ತಾವು ಮೆಣಸೆ ಆಗಿದ್ದಾರೆ ಮಾನ್ಯ ಅಬ್ದುಲ್ಲಾ ಕುನಿಯವರಿದ್ದಾರೆ BMX ನಾವೆಲ್ಲ ನಂತ ಮತ್ತೆ ಬರ್ತೇವೆ ನಾವೆಲ್ಲ ಒಟ್ಟಿಗೆ ಬರ್ತೇವೆ ನಮಗೆ ಆ ಕೆಲಸ ಆಗಬೇಕು ಒಂದೊಂದು ವಿಚಾರ ಮಾನ್ಯ ಮುಖ್ಯಮಂತ್ರಿಗಳು ನಾವು ಹೇಳ್ಬೋದು ನಮಗೆ ಟೋನ್ ಕೊಡ್ತಾರೆ ಏನು ಅಲ್ಪಸಂಖ್ಯಾತರು ದಲಿತರು ಮತ್ತು ಹಿಂದುಳಿದರು ಅಹಿಂದದ ಅಧ್ಯಕ್ಷರು ಅವರು ಅದೇ ಮಾಡ್ತಾ ಇದ್ದಾನೆ ಕರೆಕ್ಟ್ ನಾನು ಅಹಿಂದಕ್ಕೆ ಸಪೋರ್ಟ್ ಮಾಡಿದ್ದೀನಿ ಆದ್ದರಿಂದ ನಾನು ಇಲ್ಲಿ ಹೆಚ್ಚಿಗೆ ಹೇಳಲಿಕ್ಕೆ ಬಯಸುವುದಿಲ್ಲ ಇವತ್ತು ನಮ್ಮ ಇಡೀ ಸಮಾಜಕ್ಕೆ ಮುಸಲ್ಮಾನ ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಹೇಳುವಂಥ ನಮ್ಮ ಒಂದು ಹಾದಿ ಅಭಿವೃದ್ಧಿ ಕಾಣಿಸುತ್ತಿದೆ ನಾವೆಲ್ಲ ಒಂದಾಗಿ ಅವರಿಗೆ ಒಟ್ಟಿಗೆ ಹಾಕೋದು ಮುಸ್ಲಿಂ ಸೆಂಟ್ರಲ್ ಕಮಿಟಿಯಲ್ಲಿ ಖಾಲಿ ಇದೆ ಕಾಂಗ್ರೆಸ್ ಅಲ್ಲ ಕಾಂಗ್ರೆಸ್ ಇರ್ತದೆ ನಾನು ಕಾಂಗ್ರೆಸ್ ನಾನು ವಿಜಯವಾಡ ನಾನು ನನಗೆ ಮೇಲೆ ಇಡೀ ಇಂಡಿಯಾದಲ್ಲಿ ಈಗ ಆಗಲಿಲ್ಲ ಇದು ನನಗೆ ಸೇನೆ ಅಂತದ್ದು ಆದ್ದರಿಂದ ಸರ್ಕಾರದಲ್ಲಿ 80% ಸರ್ಕಾರ ಬಂದಿದೆ ಗ್ಯಾರಂಟಿ ತಂದು ಬರ್ತಿದೆ ನಾವು ಒಟ್ಟಾಗುವ ಈ ಪಕ್ಷ ಬಿಟ್ಟಿದ್ದೀವಿ ಒಂದೇ ಒಂದು ಮೊಹಮ್ಮದ್ ರಸೂಲುಲ್ಲಾಹ್ ಬೆಂಗಳೂರಿಗೆ ಹೊರಟು ನಾನು ಬರ್ತೇನೆ ನಮಗೆ ಏನು ಅನ್ಯಾಯ ಆಗಿದೆ ಅದನ್ನು ಸರಿ ಮಾಡಿಕೊಂಡು ಹೋಗುವ ಈಗ ಆದರೆ ನಮ್ಮಲ್ಲಿ ನಾವು ಜಗಳ ಆಗೋದು ಬೇಡ ನಾವು ಒಟ್ಟಾಗಿರುವ ಹಿಂದೂ
ಹನ್ಫಿ ಆಗಲಿ, ಶಾಫಿ ಆಗಲಿ, ಕುಲು ಆಗಲಿ, ಕಿಶನ್ ಆಗಲಿ, ಯಾರಿಗೆ ನಾವು ನಮ್ಮಲ್ಲಿ ನಮ್ಮ ಜಗಳ ಮಾಡ್ಕೊಂಡು ಹೋಗಬಾರ್ದು. ನಾವು ಒಗ್ಗಟ್ಟಾಗಿದ್ದರೆ ನೋಡಿ, ಈಗ ಶಾಲೆ ಜಾನಸೆ ಇದು ಇಂಡಿಯಾ, ಹಿಂದೂಸ್ತಾನ, ಅದೆಲ್ಲ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋದರೆ ಇನ್ನು ಬೇರೆ ಆಗ್ತದೆ. ನೀವೆಲ್ಲ ಈಗ ಕ್ವಶನ್ ಹಾಕಿದ್ದೀವಿ, ನನಗೆಲ್ಲ ಬಂದಿದೆ, ಎಲ್ಲ ಇದೆ. ಇದು ಆದ ನಂತರ ಒಂದು ದಿವಸ ನಾನು ಪತ್ರಿಕಾಗೋಷ್ಠಿಯನ್ನು ಬರ್ಕೊಳ್ತೇನೆ. ಆಗ ನಮ್ಮ ಏನು ಎಲ್ಲ ಹೇಳ್ತಾ ಇದ್ದೇನೆ ಅಷ್ಟೇ. ಅವರು ತಾವೆಲ್ಲ ಒಟ್ಟಾಗಿರಬೇಕು, ಒಂದಾಗಿರಬೇಕು. ಇವತ್ತು ಬಡ ಮಕ್ಕಳು ಬಂದಿದ್ದಾರೆ, ನಮ್ಮ ಪೈಲಟ್ ಬಂದಿದ್ದಾರೆ, ಒಂದು ಅಧಿಕ ಬಂದಿದ್ದಾರೆ. ನಾವೆಲ್ಲ ಸಾಕೋಣ. ಪೈಲಟ್ ಆಗುವಾಗ ನಾನು ಬರೋ ಎಂಜಿನಿಯರ್ಗಳ ಭಾರಿ ಕಾಸರೆ ಆಗೋಣ ಸಾಧ್ಯ ಉಂಟ. ಅದಕ್ಕೆ ಅನ್ನಿಸ್ತದೆ ನಮ್ಮ ಮರ್ಯಾದೆ ಕೊಟ್ಟರು. ಅದೇ ಕೈ ಕಾಲಿಲ್ಲದು ಅದಕ್ಕೆ ಎಲ್ಲ ಮಾರ್ಕ್ಸ್ ಎಲ್ಲ ನಮಗೆ ಕೊಟ್ಟರು. ಮುಸ್ಲಿಂ ಸೆಂಟ್ರಲ್ ಕಮಿಟಿ, ನಿಂಗಲೇ ಕಮಿಟಿ, ಮುಸ್ಲಿಂ ಕಮಿಟಿ, ನಿಂಗೆಲ್ಲ ಆಶ್ರಮ ಅಧ್ಯಕ್ಷ ಆಗಿದ್ದೇನೆ. ಎಲ್ಲ ಇನ್ನು ನಾಳೆ ನಾನು ಕೇಳಬೇಕು ಮುಂತಿದ್ದೆ ಇನ್ಶಾಲ್ಲ. ನಾವು ಎಲ್ಲ ನನ್ನ ಸೋರಾಕ ಅಲ್ಹಮ್ದುಲಿಲ್ಲಾಹ್ ಇನ್ಶಾಲ್ಲ. ಸೆಂಟ್ರಲ್ ಕಮಿಟಿಯವರು ಈ ಹಮ್ಮಿಕೊಂಡಿರುವ ಕಾರ್ಯಕ್ರಮ ನಮ್ಮ ಮಿತ್ರರಾದ ನಮ್ಮ ಹೆಮ್ಮೆಯ ನಮ್ಮ ಸ್ಪೀಕರಾದ UT ಅಬ್ದುಲ್ ಖಾದರ್ ಸನ್ಮಾನ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ. ಇದು ತುಂಬ ಸಂತೋಷದ ವಿಷಯ. ಎಲ್ಲರಿಗೆ ಅದರಲ್ಲಿ ಜಾತಿ ಭೇದ ಏನಿಲ್ಲ. ಎಲ್ಲರಿಗೆ ನಮ್ಮ UT ಖಾದರ್ ಅಂದರೆ ಎಲ್ಲರಿಗೆ ಪ್ರೀತಿಯವರು, ಅವರು ಎಲ್ಲರಿಗೆ ಬೇಕಾದವರು ನಮ್ಮ UT ಖಾದರ್. ಅವರಿಗೆ ಈ ಸನ್ಮಾನ ಕಾರ್ಯಕ್ರಮ ನಾವು ಸೆಂಟ್ರಲ್ ಕಮಿಟಿ ಒಂದು ಇಟ್ಟಿದ್ದೇವೆ. ಇಲ್ಲಿ ಬಂದವರು ಎಲ್ಲರಿಗೆ ನಾನು ಒಂದೇ ಮಾತಲ್ಲಿ ಸ್ವಾಗತಿಸ್ತೇನೆ. ಮತ್ತು ವೇದಿಕೆಯಲ್ಲಿರುವ UT ಖಾದರ್ ರವರೇ ಸ್ಪೀಕರ್, ಗ್ರೇಟ್ ಸ್ಪೀಕರ್. ಅದೊಂದು ಸಣ್ಣ ಹುದ್ದೆ ಅಲ್ಲ. ನಮಗೆ ಹೇಳಲಿಕ್ಕೆ ಒಂದು ಏನು ಅವರಿಗೆ ಸ್ಪೀಕರ್ ಹುದ್ದೆ ಯಾಕೆ ಕೊಟ್ಟಿದ್ದಾರೆಂದು. ಸ್ಪೀಕರ್ ಅಂದರೆ ಇಲ್ಲದೆ ಪ್ರೆಸಿಡೆಂಟ್, ನಮ್ಮ ಅಧ್ಯಕ್ಷರನ್ನು ಪ್ರೆಸಿಡೆಂಟನ್ನು ಬಿಟ್ಟರೆ ನೆಕ್ಸ್ಟ್ ಪೋಸ್ಟ್ ಅಂದರೆ ಸ್ಪೀಕರ್. ಇದು ಅದರ ನಂತರ ಚೀಫ್ ಮಿನಿಸ್ಟರ್ ಎಲ್ಲ ಇರೋದು ಅದರ ನಂತರ. ಅಂಥ ಒಂದು ಪೋಸ್ಟ್ ಅವರಿಗೆ ಸಿಕ್ಕಿದೆ. ಅದು ಸಹ ಮುಸಲ್ಮಾನರೊಬ್ಬರಿಗೆ ಸಿಕ್ಕಿದೆ ಒಂದು ಹೆಮ್ಮೆಯ ವಿಷಯ. ಅದು ಸಹ ಇವರು ಸರಿ, ಅವರ ಏಜ್ ಸಹ ದೊಡ್ಡದೇನಲ್ಲ, ಅದೆಲ್ಲ ಸಿಕ್ಕುವುದು ಓಲ್ಡ್ ಏಜ್. ಇವರು ನನ್ನ ಸನ್ನಿನ ಕ್ಲಾಸ್ಮೇಟ್. ಈಸ್ ಓನ್ಲಿ ನಿಯರಿಂಗ್ ಟು 50 years, ದ್ಯಾಟ್ಸ್ ಆಲ್. ಈಸ್ ವೆರಿ ಯಂಗ್ ಟು ದಿಸ್ ಪೊಸಿಷನ್. ಅವರಿಗೆ ಇಂಥೊಂದು ಪೊಸಿಷನ್ ಸಿಕ್ಕಿದೆ. ನಮ್ಮೆಲ್ಲರಿಗೆ, ನಮ್ಮ ಕರ್ನಾಟಕದ ಎಲ್ಲರಿಗೆ ಒಂದು ಹೆಮ್ಮೆಯ ವಿಷಯ ಎಂದು ನಾನು ಹೇಳಲಿಕ್ಕೆ ನಿಮಗೆ ಬಯಸ್ತೇನೆ. ಅದು ನಮಗೆ ನೆನೆಸ್ಬೋದು, ಏಕೆ ಅವ್ರಿಗೆ ಸ್ಪೀಕರ್ ಕೊಟ್ಟವರನ್ನು ಅಲ್ಲಿ ಕೂತ್ಕೊಳ್ಳಿಸಿ. ಅದು ಕೂತ್ಕೊಳ್ಳಿಸಿದಲ್ಲ, ಅವರ ಮೇಲೆ ಎಲ್ಲರಿಗಿಂತ ಮೇಲೆ ಅವರ ಸ್ಥಾನ ಉಂಟು. ಅವರೆಲ್ಲರ ಮೇಲೆ ಕೂತ್ಕೊಳ್ಳೋದು. ಬೇರೆ ಎಲ್ಲ ಮಿನಿಸ್ಟರ್ಗಳು, ಚೀಫ್ ಮಿನಿಸ್ಟರ್ಗಳು ಎಲ್ಲರ ಕೆಳಗೆ ಇವರು ಮೇಲೆ ಕೂತ್ಕೊಳ್ಳೋ ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ಅದು ನಮಗೆ ತುಂಬ ಹೆಮ್ಮೆಯ ವಿಷಯ. ಅದಲ್ಲದೆ ಕರ್ನಾಟಕದಲ್ಲಿ ಪ್ರಥಮವಾಗಿ ಒಂದು ಮುಸ್ಲಿಂ ಸ್ಪೀಕರ್ ಬರುವುದು ಪ್ರಶ್ನೆ ಆಗಿದೆ. ಅದಲ್ಲದೆ ಇಡೀ ದೇಶದಲ್ಲಿ ನನಗೆ ಗೊತ್ತಿದ್ದಷ್ಟು ಮುಸಲ್ಮಾನ್ ಒಬ್ಬ ಸ್ಪೀಕರ್ ಆಗಿ ಇವರು ಬೆರಳೆಣಿಕೆ ಅವರು ಬಂದಿರ್ಬೋದು ಕೇರಳದಲ್ಲಿ. ಅಲ್ಲಿದ್ದು ಏನು ನಿಮ್ಮ ಲೆಕ್ಕಕ್ಕೆ ಹೇಳಲಿಕ್ಕೆ ಯಾರಿಗೆ ಸಹ ಇಲ್ಲ, ಒಂದಿಷ್ಟು ಸ್ಪೀಕರ್ ಬಂದಿದ್ದಾರೆ ಹೇಳಲಿಕ್ಕೆ ನಿಮಗೆ ಯಾರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಲ್ ಇಂಡಿಯಾ ಲೆವೆಲಲ್ಲಿ ಕೆಲವರೇ ಬಂದಿರುವವರು ನನಗೆ ಗೊತ್ತಿದ್ದಾಗಿ ಬೆರಳೆಣಿಕೆಯಷ್ಟು. ಅಂತ ಇರುವ ನಮ್ಮ UT ಖಾದರ್ಗೆ ನಾವೆಲ್ಲರೂ ಯಾವಾಗಲೂ ಸಪೋರ್ಟ್ ಬೇಕನ್ನು, ಅವರನ್ನು ಕೈ ಬಿಡಬಾರ್ದು, ಅವರ ಹಿಂದೆ ಬೇಕು. ಅವರಿಗೆ ನೀವು ನೆನೆಸಬಾರದು ಯಾಕೆ ಅವರಿಗೆ ಒಂದು ಮಿನಿಸ್ಟರ್ ಕೊಡಲಿಲ್ಲ. ಈಗಾಗಲೇ ಅವರು 2 ಸರಿ ಮಿನಿಸ್ಟರ್ ಆಗಿದ್ದರು, 5 ಸರಿ MLA ಆಗಿದ್ದರು. ಈಗಲ್ಲ ನಾವು ಮತ್ತು ಅವರ ಕನೆಕ್ಷನ್ ಇರುವುದು ಈಗಲ್ಲ. ಒಂದು 18 ವರ್ಷ ಮುಂಚೆ ನಾವೊಂದು ಮೆಲ್ಕಾರಲ್ಲಿ ವಿಮೆನ್ಸ್ ಕಾಲೇಜ್ ಮಾಡಿದ್ವಿ. ಮೆಲ್ಕಾರ್ ವಿಮೆನ್ಸ್ ಕಾಲೇಜ್ ಅನ್ನು ಮ್ಯಾಂಗ್ಳೂರ್ ಎಜುಕೇಷನ್ ಎನ್ಹಾನ್ಸ್ಮೆಂಟ್ ಟ್ರಸ್ಟ್ ಅನ್ನು ಮಾಡಿದಾಗ ನಾನು ಆಗ ಅವರು ನಮ್ಮ ಇದರದೊಂದು ಟ್ರಸ್ಟಿಯಾಗಿ, ಎಕ್ಸಿಕ್ಯೂಟಿವ್ ಟ್ರಸ್ಟಿಯಾಗಿ ಆಗ ತೆಗೆದಿದ್ದೆ. ಯಾವಾಗ 18 ವರ್ಷ ಮುಂಚೆ. ಈ 18 ವರ್ಷ ಅದರಲ್ಲಿ ಇವರು ಇಷ್ಟು ಸರಿ MLA ಆದರು, ಮಿನಿಸ್ಟರ್ ಆದರು. ಇವತ್ತೊಂದು ನಮ್ಮ ಸ್ಪೀಕರ್ ಆಗಿ ಬಂದಿದ್ದಾರೆ. ಅದಕ್ಕೆ ನನಗೆ ತುಂಬ ಸಂತೋಷ. ನನ್ನ ಇಡೀ ಫ್ಯಾಮಿಲಿಗೆ, ನನ್ನ ಕುಟುಂಬದವರಿಗೆ, ಎಲ್ಲ ನಮ್ಮ BCC ಎಲ್ಲ ಎಕ್ಸಿಕ್ಯೂಟಿವ್ ಮೆಂಬರ್ಗೆ, BCCಯಲ್ಲಿರೋ ಎಲ್ಲ ಮೆಂಬರ್ಸ್ಗಳಿಗೆ ಎಲ್ಲರಿಗೆ ತುಂಬ ಸಂತೋಷ ಉಂಟು. ಹಾಗಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದ ಮಸೂದರಿಗೆ ಫಸ್ಟಿಗೆ ನಾನು ಅವರಿಗೆ ಧನ್ಯವಾದ ಹೇಳ್ತೇನೆ. ಅವರೊಂದು ಇನಿಷಿಯೇಟಿವ್ ತೆಗೆದು ಇಂಥೊಂದು ಕಾರ್ಯಕ್ರಮವನ್ನು ಹಮ್ಮಿಟ್ಟಿದ್ದಾರೆ. ಯಾರು ಎಂತೆಲ್ಲ ಹೇಳಿದರೆ ಅವರು ಯಾರದನ್ನು ಸಹ ಕೇರ್ ಮಾಡದೆ ಇದನ್ನು ಅವರಿಗೆ ಕಾರ್ಯಕ್ರಮ ಇಷ್ಟು ಚಂದವಾಗಿ, ಇಷ್ಟು ಕ್ರೌಡ್ ಇಲ್ಲಿ ಸೇರಿದ್ದಾರೆ. ನಾನು ನೆನೆಸಲಿರಲಿಲ್ಲ ಈ ಸಾಯಂಕಾಲ 4:15 ಗಂಟೆಗೆ ಇಷ್ಟು ಜನ ಬಂದು ಸೇರಿದ್ದಾರೆ ಎಂದು. ಬಂದಿದ್ದಾರೆ. ನೀವು ಬಂದಿಲ್ಲ, ಇದಕ್ಕೆಲ್ಲರೂ ಸೇರಿದ್ದಕ್ಕೆ ನಿಮಗೆಲ್ಲರಿಗೆ ನಾನು ಧನ್ಯವಾದವನ್ನು ಹೇಳ್ತೇನೆ. ನಮ್ಮಲ್ಲಿ ಇಲ್ಲಿ ವೇದಿಕೆಯಲ್ಲಿ ಇಲ್ಲ ನಮ್ಮ
ಮಿತ್ರರಾದ ನನ್ನ ವೆಲ್ ವಿಷರ್, ನನ್ನ ಗೈಡ್ ಆಗಿರುವ ಎಲ್ಲ ನನ್ನ ವಿಷಯದಲ್ಲಿರುವ ನಮ್ಮ ವೈ ಅಬ್ದುಲ್ ಕುಂಜರ್, ಒಂದು ಮ್ಯಾಂಗ್ಳೂರು ಎನಪ ಯೂನಿವರ್ಸಿಟಿ ಒಂದು ಚಾನ್ಸಲರ್, ಅವರು ಸಹ ಒಂದು ಚಾನ್ಸಲರ್ ಹೇಳಲಿಕ್ಕೆ ನನಗೆ ಹೆಮ್ಮೆ. ಏನೆಂದರೆ ಒಂದು ಯೂನಿವರ್ಸಿಟಿಯ ಚಾನ್ಸಲರು ಕರ್ನಾಟಕದಲ್ಲಿ ಒಂದು ಮುಸ್ಲಿಂ ಯೂನಿವರ್ಸಿಟಿಯ ಚಾನ್ಸಲರ್ ಆಗಿದ್ದಾರೆ ಅವರು ಸಹ ಅವರ ಪಕ್ಕದಲ್ಲಿ ಕೂತಿದ್ದಾರೆ. ಇನ್ನೊಬ್ಬರ ನನ್ನ ಮಿತ್ರರಾವ್ ನಮಗೆ ಬರೀ ಹತ್ತಿರದಲ್ಲಿವರು ನಮ್ಮ ಈಗ BM ಫಾರೂಕ್ ಅವರು MLC ಅವರು ಸಹ ಬಂದು ಕೂತಿದ್ದಾರೆ. ಇನ್ನು ನಾನು ಹೆಸರು ಹೇಳಲಿಕ್ಕೆ ಹೋದರೆ ತುಂಬ ಇರ್ಬೋದು, ಇನ್ನೊಬ್ಬರ ಹೆಸರು ಹೇಳಬೇಕು. ಮತ್ತೊಂದು ಮೆಡಿಕಲ್ ಕಾಲೇಜಲ್ಲಿ ನಮ್ಮ ಕಾನಚೂರು ಮೆಡಿಕಲ್, ಅದರ ಚೇರ್ಮನ್ ಸಹ ಬಂದಿದ್ದಾರೆ, ಡಾಕ್ಟರ್ ಕಾನಚೂರು ಸಹ ವೇದಿಕೆಯಲ್ಲಿ. ಇನ್ನು ಹಲವಾರು ವೇದಿಕೆಯಲ್ಲಿ ಅವರ ಹೆಸರು ಹೇಳಿದರೆ ತುಂಬ ಉಂಟು. ಹಾಗೆ ಎಲ್ಲರೂ ಸೇರಿಕೊಂಡು ನಾವು ಈಗ ನಮ್ಮ UT ಖಾದರ್ ಸ್ಪೀಕರ್ ಸಾರನ್ನು ನಾವೆಲ್ಲರೂ ಒಂದು ಸನ್ಮಾನಿಸುವಂದು ಹೇಳ್ತೇನೆ. ನನಗೆ ಇಷ್ಟು ಮಾತಾಡಲಿಕ್ಕೆ ನಮ್ಮ ಮಸೂದ್ರ ಒಂದು ಅವಕಾಶ ಕೊಟ್ಟದಕ್ಕೆ ನಾನು ಅವರಿಗೆ ಧನ್ಯವಾದ ಹೇಳಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಣ್ಣಪಯ್ಯ ಯೂನಿವರ್ಸಿಟಿ ಇದರ ಚಾನ್ಸಲರ್ ಆಗಿರುವಂತಹ ಹಾಜಿ ಎಣ್ಣಪಯ್ಯ ಅಬ್ದುಲ್ಲಾ ಕುಂಜೀಶ್ವರ್ ಅವರು ಮೈಕ್ ಪಾಯಿಂಟಿಗೆ ಆಗಮಿಸ್ತಾ ಇದ್ದೇವೆ. ಇಂದು ಮುಸ್ಲಿಂ ಸೆಂಟ್ರಲ್ ಕಮಿಟಿ ಇದರ ಆಶ್ರಯದಲ್ಲಿ ನಡೆಯುವ ಜನಾಬ್ UT ಖಾದರ್ ಅವರ ಸನ್ಮಾನ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ನಾನು ಬಹಳ ಸಂತೋಷಪಡುತ್ತೇನೆ. UT ಖಾದರ್ ಅವರ ನಾಯಕತ್ವ ಗುಣ, ಸಾಮರ್ಥ್ಯ, ಎಲ್ಲರೊಂದಿಗೆ ಬೆರೆಯುವ ಗುಣ, ಇದನ್ನು ನೋಡಿ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯವರು UT ಖಾದರ್ ಅವರ ಹೆಸರನ್ನು ಪ್ರಸ್ತಾವಿಸಿ ಅವರನ್ನು ಈ ಸಣ್ಣ ವಯಸ್ಸಿನಲ್ಲಿಯೇ ಅವಿರೋಧವಾಗಿ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಆಯ್ಕೆ ಮಾಡಿದರು. ನಾನು ಈ ಸಂದರ್ಭದಲ್ಲಿ ಅವರನ್ನು ನಾನು ಅಭಿನಂದಿಸ್ತೇನೆ. ಈ ಮೂಲಕ ರಾಜ್ಯದ ಇತಿಹಾಸದಲ್ಲಿ ನಮ್ಮ ಮುಸ್ಲಿಂ ಸಮುದಾಯದ ಮೊದಲ ಸ್ಪೀಕರ್ ಆಗಿ ಆಯ್ಕೆ ಆದದ್ದು ನಮಗೆಲ್ಲರಿಗೂ ಒಂದು ಬಹಳ ಹೆಮ್ಮೆಯ ವಿಷಯ. UT ಖಾದರ್ ಅವರನ್ನು ನಾನು ಬಹಳ ಹತ್ತಿರದಿಂದಲೇ ಬಲ್ಲೆ. ಇವರ ವಿದ್ಯಾರ್ಥಿ ಜೀವನದಲ್ಲಿ ನಾಯಕತ್ವ ಗುಣ ಮತ್ತು ಸಾರ್ವಜನಿಕ ಚಟುವಟಿಕೆಗಳಲ್ಲಿ ಗುರುತಿಸಿಕೊಂಡು ಬಹಳ ಜನಪ್ರಿಯ ಆಗಿದ್ದರು. ಇವರ ತಂದೆ ಮರೂಮ್ UT ಫರೀದ್ರವರು ನನಗೆ ತುಂಬ ಆತ್ಮೀಯರಾಗಿದ್ದರು. ಅವರ ನಿಧನ ನಂತರ ಇವರು ಮಂಗಳೂರು ವಿಧಾನ ಕ್ಷೇತ್ರದಿಂದ 5 ಬಾರಿ ನಿರಂತರವಾಗಿ ಶಾಸಕರಾಗಿ ಆಯ್ಕೆಯಾದರು. ಇದು ಅಷ್ಟೊಂದು ಸುಲಭದ ವಿಷಯವಲ್ಲ. ಕ್ಷೇತ್ರದ ಜನರು ಇವರ ಮೇಲೆ ಇಟ್ಟಿರುವ ಪ್ರೀತಿ, ವಿಶ್ವಾಸ ಮತ್ತು ಗೌರವದಿಂದ ಮತ್ತು ಅವರ ಸರಳ ಸಜ್ಜನಿಕೆಯಿಂದ ಎಂದು ಹೇಳಿದರೆ ತಪ್ಪಾಗಲಾರದು. ಅವರು ಹಲವು ಬಾರಿ ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿ ಆಯ್ಕೆಯಾಗಿ, ಮೊದಲಿಗೆ ಆರೋಗ್ಯ ಸಚಿವರಾಗಿ ಹಲವು ಜನಹಿತ ಕಾರ್ಯಕ್ರಮಗಳು ನಡೆಸಿ ಉತ್ತಮ ಆರೋಗ್ಯ ಸಚಿವ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಮತ್ತು ಆಹಾರ ಸಚಿವರಾಗಿ ಕೇವಲ ಆಧಾರ್ ಕಾರ್ಡ್ ಮೂಲಕ ಪಡಿತರ ಚೀಟಿಯನ್ನು ಜನಸಾಮಾನ್ಯರ ಮನೆಗೆ ಮುಟ್ಟಿಸುವುದರಲ್ಲಿ ಅವರು ಶ್ರಮಿಸಿದ್ದಾರೆ. ನಂತರ ನಗರಾಭಿವೃದ್ಧಿ ಸಚಿವರಾಗಿ ಮಂಗಳೂರು ಸಹಿತ ಅನೇಕ ನಗರದ ಅಭಿವೃದ್ಧಿಯ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದರು. 2021 ಕರ್ನಾಟಕ ವಿಧಾನಸಭಾ ಸಭೆಯ ವಿಪಕ್ಷ ನಾಯಕರಾಗಿ ಉತ್ತಮ ಕಾರ್ಯನಿರ್ವಹಿಸಿ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದರು. ಜನಪರ ಕೆಲಸ ಕಾರ್ಯಗಳು ಜೊತೆಗೆ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನಕ್ಕೆ ಆದ್ಯತೆ ನೀಡಿ ಜಾತಿ ಧರ್ಮ ಹೊರತಾಗಿ ಎಲ್ಲರೊಂದಿಗೂ ಉತ್ತಮ ಬಾಂಧವ್ಯವನ್ನು ಹೊಂದಿ ಜಾತ್ಯತೀತ ನಿಲುವನ್ನು ಪ್ರದರ್ಶಿಸಿ ಅದರಂತೆ ನಡೆದುಕೊಳ್ಳುತ್ತಿರುವುದು ನಮ್ಮ ಖಾದರ್ ಅವರ ಹೆಗ್ಗಳಿಕೆ. ದಕ್ಷಿಣ ಕರಾವಳಿಯಿಂದ ಪ್ರಥಮವಾಗಿ ವೈಕುಂಠ ಬಾಳಿಗೆ ಅವರು ಆಯ್ಕೆಯಾಗಿದ್ದರು. ಇದೀಗ ಖಾದರ್ ಅವರು ಸ್ಪೀಕರ್ ಆಗಿ ಈ ಸ್ಥಾನ ಕರಾವಳಿಗೆ ದೊರಕಿದೆ. ಇದು ಕರಾವಳಿ ಜನರಿಗೆ ನಿಜವಾಗಿಯೂ ಒಂದು ಹೆಮ್ಮೆಯ ವಿಷಯವೆಂದು ಹೇಳಲು ನಾನು ಬಯಸ್ತೇನೆ. ಇದೀಗ ತಾವು ಒಂದು ಉನ್ನತ ಹುದ್ದೆಗೆ ಆಯ್ಕೆಯಾಗಿದ್ದು ವಿಧಾನ ಪರಿಷತ್ತು ಅಧಿವೇಶನಗಳ ಸಂವಿಧಾನಬದ್ಧವಾಗಿ ಪಕ್ಷಪಾತವಿಲ್ಲದೆ ಸಂವಿಧಾನ ಮೌಲ್ಯವನ್ನು ಎತ್ತಿ ಹಿಡಿದು ಸಂವಿಧಾನವನ್ನು ನಡೆಸುವ ಜವಾಬ್ದಾರಿ ನಿಮ್ಮ ಮೇಲಿದೆ. ಹೀಗಾಗಿ ನೀವು ಸಮಸ್ತ ಕನ್ನಡಿಗರ ಸಮಸ್ಯೆಗಳಿಗೆ ಮತ್ತು ಅಭಿವೃದ್ಧಿಗೆ ಧ್ವನಿಯಾಗಿ ಪಕ್ಷಭೇದ ತೋರಿಸದೆ
ನಿಮಗೆ ಒಂದು ಜವಾಬ್ದಾರಿಯನ್ನು ನಿವಾರಿಸಲು ಬೇಕಾದ ಜ್ಞಾನ, ತಾಳ್ಮೆ ಮತ್ತು ಕೌಶಲ್ಯವನ್ನು ಅಲ್ಲಾಹು ನೀಡಲಿ ಎಂದು ಪ್ರಾರ್ಥಿಸ್ತೇನೆ. ಮುಂದಿನ ದಿನಗಳಲ್ಲಿ ನಿಮ್ಮ ಕುಟುಂಬಕ್ಕೆ ಪರಮಾತ್ಮನು ಒಳ್ಳೆಯ ಆರೋಗ್ಯ, ಆಯುಷ್ಯ, ಸುಖ, ಸಂಪತ್ತು, ನೆಮ್ಮದಿ ನೀಡಲಿ ಎಂದು ಅಲ್ಲಾಹುವಿನಲ್ಲಿ ಪ್ರಾರ್ಥಿಸ್ತೇನೆ. ಇಂದಿನ ಈ ಸುಂದರ ಹಾಗೂ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಆಯೋಜಿಸಿದ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಅಲ್ಹಾಜ್ KS ಮೊಹಮ್ಮದ್ ಮಸೂದ್ ರವರಿಗೆ ಹಾಗೂ ಇದರ ಕಾರ್ಯಕಾರಿ ಸಮಿತಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನನಗೆ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಅವಕಾಶ ಕೊಟ್ಟು 2 ಮಾತುಗಳನ್ನು ಆಡಲು ಅನುಮತಿ ಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಾವೆಲ್ಲರೂ ಈ ಬಗ್ಗೆ ಸನ್ಮಾನ್ಯ ನಮ್ಮ ಸ್ನೇಹಿತರಾದ UT ಖಾದರ್ ಸಾಹೇಬರ ಬಗ್ಗೆ ಒಂದು ವಿಶೇಷವಾಗಿ ನಾನು ಕೂಡ 2 ಮಾತುಗಳನ್ನು ಆಡಬಲ್ಲಂತೆ. ಬಹುಶಃ ಅಬ್ದುಲ್ಲಾ ಕುಂಜಿಯವರು ಹೇಳಿದರು, ವೈಕುಂಠ ಬಾಲಿಗವರು 1962ರಿಂದ 68ರವರೆಗೆ ಮೈಸೂರು ಸರ್ಕಾರದ ಮೈಸೂರು ಅಸೆಂಬ್ಲಿ ಹೌದು ಅದರ ಅಲ್ಲಿ ಆವಾಗ ಇನ್ನೂ ಕರ್ನಾಟಕ ರಾಜ್ಯ ಉದ್ಭವ ಆಗಿರಲಿಲ್ಲ. 6 ವರ್ಷ ಕಾಲ ಅವರು ಈ ಜಿಲ್ಲೆಯ ಪ್ರಥಮ ಬಾರಿಗೆ ಒಂದು ಸ್ಪೀಕರ್ ಆಗಿ, ಇದೀಗ 6 ದಶಕಗಳ ನಂತರ ಒಂದು ಉನ್ನತ ಮಟ್ಟಿಗೆ ಭಾಳ ಒಂದು ಗೌರವಾನ್ವಿತ ಹುದ್ದೆ ಅದು. ಬಹುಶಃ ಕೆಲವರು ಹೇಳ್ಬೋದು ಯಾಕೆ ಮಂತ್ರಿಗಳಾಗಲ್ಲ, 34 ಎಂಟೈರ್ ಕ್ಯಾಬಿನೆಟ್ ಅದರ ಒಂದು ಪ್ರಾಬಲ್ಯತೆ ಇರುವಂತಹ ಆ ಉನ್ನತ ವ್ಯಕ್ತಿ ಅದು ಸ್ಪೀಕರ್. ಸಭಾಧ್ಯಕ್ಷರೆಂದರೆ ನಾನು ಕೂಡ ಸುಮಾರು 5 ವರ್ಷಗಳಿಂದ ಈ ಕಲಾಪಗಳನ್ನು ಮೇಲ್ಮನೆಯಲ್ಲಿ ನೋಡ್ತಾ ಇದ್ದೇನೆ. ಆ ಸಭಾಧ್ಯಕ್ಷೆಯ ಗೌರವ ಎಲ್ಲಿಯ ಮಟ್ಟಿಗಿದೆ ಅಂದರೆ, ಸದ್ಯ ಸನ್ಮಾನ್ಯ ಖಾದರ್ ಸಾಹೇಬ್ರವರು ಅವರು ಎಲ್ಲರಿಗೂ ಸಮಾನರು. ಈಗ ಅವರಿಗೆ ಯಾವುದೇ ಪಕ್ಷ ಅಥವಾ ಯಾವುದೇ ಧರ್ಮ ಇಲ್ಲ ಅಂದರೆ, ಈಗ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಹೆಂಗಿದೆ ಎಲ್ಲರೂ ಸಮಾನರು ಅಂತ ಹೇಳಿ ಒಬ್ಬೊಬ್ಬ ಶಾಸಕ ಆ ಶಾಸಕನಿಂದ ಅವನು 224 ಶಾಸಕರು ಕೂಡ ಅವನು ತನ್ನ ಆ ಯಾವುದೇ ಪಕ್ಷವಿರಲಿ ಆ ಪಕ್ಷದ ಆ ಜನರನ್ನು ಆರಿಸಿ ಬಂದಂಥ ಸಂದರ್ಭವನ್ನು ಆ ವಿಧಾನಮಂಡಲದಲ್ಲಿ ಅವನು ಎಲ್ಲರಿಗೂ ಒಂದು ಸಮಾನ ಅವಕಾಶ, ಅವರವರ ಜನರ ಸಮಸ್ಯೆಗಳನ್ನು ಆಲಿಸಲು ಅವರವರ ಜನರ ಭಾವನೆಯನ್ನು ಮತ್ತು ಮತದಾರರು ಹೇಗೆ ಅವರು ಸ್ಪಂದಿಸಿದ್ದಾರೆ ಆ ಒಂದು ಉತ್ತಮ ಮಟ್ಟಿಗೆ ಒಂದು ಸಮಾನರಾಗಿ ಒಂದು ನಿಭಾಯಿಸಿಬಿಡುವ ಒಂದು ಉನ್ನತ ಹುದ್ದೆ ಅದು ಅಸೆಂಬ್ಲಿ ಸ್ಪೀಕರ್. ನಾವೇನು ಇವತ್ತು ಎಲ್ಲ ಶಾಸಕರು ಎದ್ದು ನಿಂತ ಪ್ರಥಮ ಬಾರಿಗೆ ಅವರಿಗೆ ಕೈ ಮುಡಿದು ನಮನೆ ಮಾಡುವಂತಹದ್ದು ಪದ್ಧತಿ, ಅಷ್ಟು ಗೌರವಂತಹ ಹುದ್ದೆ ಅದು. ಬಹುಶಃ ಇದು ಮುಸ್ಲಿಂ, ಅದರಲ್ಲಿ ಕೂಡ ದಕ್ಷಿಣ ಜಿಲ್ಲೆಗೆ ಮತ್ತು ಬ್ಯಾರಿ ಸಮುದಾಯಕ್ಕೆ ಇಟ್ಟಂಥ ಅದೊಂದು ಅತ್ಯುನ್ನತ ಒಂದು ಭಾಳ ಒಂದು ಪ್ರಾಮುಖ್ಯತೆ ಹುದ್ದೆ ಅಂತ ಹೇಳ್ಬೋದು. ಇದು ಸಮುದಾಯಕ್ಕೆ ಹೊಂದಿದ ಒಂದು ಅದೃಷ್ಟ ಅಂತ ಹೇಳ್ಬೋದು. ಅದು ಬಹಳ ಒಂದು ಅಷ್ಟು ಸುಲಭದ ಕೆಲಸ ಏನಲ್ಲ, ಭಾಳ ಕಠಿಣ. ಅದಕ್ಕೆ ಸಮಯ ಪ್ರಜ್ಞೆ ಅಂತ ಹೇಳ್ತಾರೆ, ಸೆನ್ಸ್ ಆಫ್ ಟೈಮ್. ಯಾಕಂದರೆ ನಾವು ಸದನದಲ್ಲಿ ಹಲವು ರೀತಿಯ ಗದ್ದಲಗಳನ್ನು ಕೂಡ ನಿಭಾಯಿಸಬೇಕು, ಬಹಳ ಸಮಯ ಪ್ರಜ್ಞೆಯಿಂದ ಅದು ವರ್ತಿಸಬೇಕು. ಅದರಲ್ಲಿ ಸಮಾನ ರೀತಿಯ ಎಲ್ಲ ತಿಳುವಳಿಕೆ ಕೇಳ್ಕೊಂಡು ಅದನ್ನು ಖಾದರ್ ಅವರು ಸಮರ್ಥರಾಗಿ ಇದು ನಿಭಾಯಿಸಬಹುದಾದ ಎಲ್ಲ ಆಶಯಗಳು ಅವರಲ್ಲಿ ಇದೆ. ಯಾಕೆಂದರೆ ನಾನು ಒಂದೇ ಸದನದಲ್ಲಿ ಕಳೆದ 2 ವರ್ಷಗಳಿಂದಾಗ ನಮ್ಮ ಸಭಾಧ್ಯಕ್ಷರು ಆ ದಿವಸ ಇರಲಿಲ್ಲ, ಬಹುಶಃ ಡೆಪ್ಟಿ ಸ್ಪೀಕರು ಆ ಸ್ಥಾನವನ್ನು ಅಲಂಕರಿಸಿದರು. ಅದು ತಮಗೆಲ್ಲ ತಿಳಿದಿರ್ಬೋದು, ಧರ್ಮೇಗೌಡರು ಅಂತ ಹೇಳಿ ಚಿಕ್ಕಮಗಳೂರಿನವರು. ಯಾವುದೋ ಒಂದು ಭಾವನಾತ್ಮಕ ಒಂದು ವಿಚಾರ ಬಂದಾಗ ಆ ಸಂದರ್ಭದಲ್ಲಿ ಆ ಒಂದು ಗಲಭೆಯಾದಾಗ್ಬಿಡ್ತು. ನಾನು ಕೂಡ ಅದರಲ್ಲಿ ಭಾಗಿಯಾಗಿದ್ದೆ, ನಾನು ನೋಡ್ತಾನೇ ಇದ್ದೆ. ಎಲ್ಲ ಮಾಧ್ಯಮ ಚಾನೆಲ್ಗಳು ರಾಷ್ಟ್ರೀಯ ಮಟ್ಟದ ಮೇಲೆ ಕೂಡ ಅದು ಸದಾ 24 ಗಂಟೆ ಕೂಡ ಅದರ ತಲೆ ಮೇಲೆ ಇರ್ತಾರೆ ಕ್ಯಾಮರಾಗಳು. ಯಾವುದೇ ಸಮಯ ಅಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಹಂಚಿದಾಗ ಅವರನ್ನು ಅದನ್ನು ತಡೆಯಲಿಕ್ಕಾಗದೆ ಅಲ್ಲಿ ಗರಡೆ ಬೇಧಿಸಿ ಅವರನ್ನು ಬಲವಂತವಾಗಿ ಕೆಳಗಿಸಿದ ಪ್ರಸಂಗ ಕೂಡ ನಾವು ಕಣ್ಣಾರೆ ತಾವು ಕೂಡ ನೋಡಿದ್ದೀರ. ಮತ್ತು ಅವಮಾನವನ್ನು ತಾಳಲಾರದೆ ಅವರು ಹೋಗು ರೈಲ್ವೆ ಪಟ್ಟಿಯ ತಲೆ ಕೊಟ್ಟು ಸುಸೈಡ್ ಕೂಡ ಮಾಡಿದಂಥ ಸಂದರ್ಭ ಇರ್ಬೋದು. ಯಾಕಂದರೆ ಆ ಹುದ್ದೆ ಬಹಳ ಮಹತ್ವದ ಹುದ್ದೆ ಅಂದರೆ ಇದು. ನಾವು ಈ ದಕ್ಷಿಣ ಜಿಲ್ಲೆಯಲ್ಲಿ ಈ ಹಿಂದೆ ಹಿರಿಯರಾದ VM ವಿದ್ಯಾನವರು ಕೂಡ
ಭಾಳ ಒಂದು ಜನಪ್ರಿಯ ರಾಜಕೀಯ ವ್ಯಕ್ತಿಗಳಾಗಿ, ಜೊತೆಗೆ BA ಮೊಯ್ದೀನ್ರವರು ಅವರು ಕೂಡ ಭಾಳ ಸಕ್ರಿಯ ರಾಜಕಾರಣ ಮಾಡಿ ಸಮುದಾಯಕ್ಕೆ ಬಹಳ ಒಂದು ಹೆಸರುವಾಸಿ ಅಂತ ಆ ಒಂದು ಈ ಇಬ್ಬರು ಜಿಲ್ಲೆಯವರಿದ್ದರು ಕೂಡ. ಅದೇ ರೀತಿ ಖಾದರ್ಯರು ಕೂಡ ಅವ್ರು ಯಾರಿಗೂ ಅಂತ ಅವಕಾಶ ಸಿಕ್ಕಿಲ್ಲ. ಬಹುಶಃ ಈ ಒಂದು ಯಂಗ್ ಏಜ್ನಲ್ಲಿ ತಾವೆಲ್ಲ ಹೇಳಿರ್ಬೋದು, ಈಗ ರಶೀದ್ ಅಕ್ಕನವ್ರು ಹೇಳಿದರು, ಇದೆಲ್ಲ ಒಂದು ಈ ಒಂದು ಯಂಗ್ ಜನ್ರೇಷನ್ಗೆ ಸಿಗುವಂತಹ ಹುದ್ದೆ ಇದು ಬಹುಶಃ ಕರ್ನಾಟಕ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ. ಎಲ್ಲರೂ ಒಂದು ವಯಸ್ಸಾದ ನಂತರ ಯಾವ ನೋಡಿರ್ಬೋದು, ಯಾವುದೇ ಒಂದು ಸ್ಪೀಕರ್ ಬಂದರೆ ಅವರೆಲ್ಲ ಒಂದು ಭಾಳಷ್ಟು ಎಕ್ಸ್ಪೀರಿಯನ್ಸ್ ಆಗಿ, ಅಲ್ಲ ಖಾದರ್ಗೆ ಅವ್ರ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಲ್ಲ, ಭಾಳಷ್ಟು ಸಲ ಅವರು ಶಾಸಕರಾಗಿದ್ದಾರೆ. ಯಾಕೆಂದರೆ ಅವರ ಅದೃಷ್ಟನೂ ಚೆನ್ನಾಗಿದೆ. ಮುಸ್ಲಿಂ ಪ್ರಾಬಲ್ಯದ ಬಹಳಷ್ಟು ಕಾನ್ಸ್ಟಿಟ್ಯೂನ್ಸ್ಗಳಿದೆ. ತಾವು ನೋಡಿರ್ಬೋದು, ರಾಯಚೂರು ಮುಸ್ಲಿಂ ಕ್ಯಾಂಡಿಡೇಟ್ ಸೋತರು. ಬಿಜಾಪುರ ಸುಮಾರು 48% ಮುಸಲ್ಮಾನರಿದ್ದಾರೆ, ಅಲ್ಲಿ ಕೂಡ ಸೋತರು. ಅದು ಅಷ್ಟು ಸುಲಭ, ಒಬ್ಬ ಮುಸ್ಲಿಂ ಶಾಸಕನಾಗಿ ಗೆದ್ದು ಬರಲಿಕ್ಕೆ ಅಷ್ಟು ಸುಲಭ ಅಲ್ಲ ಇಂದಿನ ಪರಿಸ್ಥಿತಿಯಲ್ಲಿ. ನಾನು ಒಂದು ಹೇಳಬೇಕಾದರೆ, ಹೆಬ್ಬಾಳ ಕ್ಷೇತ್ರದಲ್ಲಿ ನಡೆದಂಥ ಒಂದು ಚುನಾವಣೆ, ಕಳೆದ ಒಂದು ತಿಂಗಳಿಂದ ನಡೆದಂಥ ಚುನಾವಣೆಯಲ್ಲಿ ನನ್ನ ಆತ್ಮೀಯ ಸ್ನೇಹಿತರ ಮೊಹಿದಲ್ ಭಾಳ ಒಳ್ಳೆ ಉನ್ನತ ಒಂದು ಉದ್ಯಮಿ, ಒಂದು 5 ಹೊತ್ತು ನಮಾಜ್ ಮಾಡುವಂಥ ವ್ಯಕ್ತಿ, ಭಾಳ ಕಳೆದ 2 ವರ್ಷಗಳಿಂದ ಸುಮಾರು 16 ಕೋಟಿ ಖರ್ಚು ಮಾಡಿ 80,000 ಮುಸ್ಲಿಂ ಪ್ರಾಬಲ್ಯ ಇರುವಂಥ ಹೆಬ್ಬಾಲ್ RT ನಗರ ಅಂತ ಹೇಳ್ತೇವೆ, ಕೇವಲ 2 ವರ್ಷ ಒದ್ದಾಡಿ ಇದನ್ನು ಮಾಡಿ ಇಷ್ಟು ಖರ್ಚು ಮಾಡಿ 1200 ವೋಟ್ ಬಂತವರಿಗೆ. ಇದು ನಾವು ಈಗ ಆಲೋಚನೆ ಮಾಡಿಸಿದ ಪ್ರಯೋಜನ ಇಲ್ಲ ಅದಕ್ಕೆ. ಯಾಕಂದರೆ ಅದು ಜನರ ತೀರ್ಮಾನ. ಜನರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿರಬೇಕು. ಈಗ ನನಗೆ ಹಿರಿಯರಾದ ದೇವೇಗೌಡರು ಒಂದು ಆಕಸ್ಮಿಕವಾಗಿ ನಾನು ಕೂಡ ಒಂದು ರಾಜಕೀಯ ಬಂದೇನೆ. ದೇವೇಗೌಡರು ಒಂದು ದಿವಸ ಕರೆದು, ಕುಮಾರಸ್ವಾಮಿ ಕರೆದು ನನಗೆ ರಾಜ್ಯಸಭಾ ಮಾಡಬೇಕಂತ ಆ ಒಂದು ನಿಟ್ಟಿನಲ್ಲಿ ನಾನು ಮುಂದೆ ಬಂದಿದ್ದೆ. ಆ ದಿವಸ ನಡೆದ ಚುನಾವಣೆಯಲ್ಲಿ 2016ರಲ್ಲಿ 45 ಮತಗಳು ನನಗೆ ಬೇಕಿತ್ತು ಶಾಸಕರದು. ನನಗೆ 44 ಮತಗಳಿಂದ ನಾನು ಸೋತಿದೆ. ನಂತರ ನನ್ನನ್ನು ವಿಧಾನ ಪರಿಷತ್ ಸದಸ್ಯನಾಗಿ ಮಾಡಿದ್ದು. ಆಗ ಸುಮಾರು ಒಂದು 28 MLAಗರ ಓಟ್ ಬೇಕಿತ್ತು, ಅದು ಸಿಕ್ಕಿತ್ತು, ನಾನು ಶಾಸಕನಾದೆ. ಆದರೆ ನಾನು ಕೂಡ ಈ ಜಿಲ್ಲೆಗೆ ನನ್ನ ಅನುದಾನ ಬರೋದು ಸುಮಾರು ಕೋಟಿಗಟ್ಟಲೆ ಬಂದಲ್ಲಿ ಕೂಡ ಅದರಲ್ಲಿ 90% ಈ ಜಿಲ್ಲೆಗೆ, ಅದರಲ್ಲಿ ಕೂಡ ಪ್ರತ್ಯೇಕವಾಗಿ ನಮ್ಮ ಮುಸಲ್ಮಾನ್ ಸಮುದಾಯಕ್ಕೆ ಕೊಟ್ಟಿದ್ದೇನೆ. ಇದರ ಅಂಕಿಅಂಶ ನನ್ನ ಹತ್ರ ಇದೆ. ನನಗೆ ಬರುವ ಗೌರವಧನ, ನನಗೆ ಬರುವ ಯಾವುದೇ TAD ಕೂಡ ನಾನು 1 ರೂಪಾಯಿ ಕೊಡ್ಬಿಟ್ಟು ಈ ಸಮುದಾಯಕ್ಕೆ ಮೀಸಲಿಡಿದೆಲ್ಲ ಬಡವರಿಗೆ ಕೊಟ್ಟಿದ್ದೇನೆ. ನಾನು ಅದರ ಅಂಕಿಅಂಶ ನನ್ನ ಪೂರ್ತಿ ನಾನು ಮಾಡಿದೆ. ಇದು ಸಮುದಾಯಕ್ಕೆ ಬೇಕಾದ, ನಾವು ಯಾವುದೇ ಒಂದು ಹುದ್ದೆಯಲ್ಲಿ ಅದಕ್ಕೆ ಸಮುದಾಯಕ್ಕೆ ದಕ್ಕಬೇಕು ಅಂತೇಳಿ. ಕೆಲವು ಸಾಮಾಜಿಕ ಬದಲಾವಣೆ ನೋಡಿದ್ದೇನೆ. ನಾನು ಖಾದರ್ ಅವರಿಗೆ ವಿರೋಧ ಮಾಡಿದ್ದೇನೆ. ನಾವು ಈಗ ಹೆಂಗೆ ಅವರು JDS ಶಾಸಕರಾಗಿ ಇಲ್ಲಿ ಅವರನ್ನು ಹೆಂಗೆ ಅಭಿನಂದಿಸಬೇಕು ಅಂತ ಹೇಳಿ ಒಂದು ಮಾತು ನಮ್ಮ ಹೇಳಿ, ನಾನು ನನ್ನ ಪಕ್ಷದ ನಿಷ್ಠೆ ಮತ್ತು ಸಿದ್ಧಾಂತಗಳಲ್ಲಿ ನಾನು ಬದ್ಧನಾಗಿರಬೇಕು. ಈ ಹಿಂದೆನೂ 2018ರಲ್ಲಿ ಖಾದರ್ ನಿಂತಾಗ ಅವ್ರಿಗೆ ಇದೇ ನಮ್ಮ ಪಾರ್ಟಿಯ ಇವರು ಅಶ್ರಫ್ ಅವರನ್ನು ಕೂಡ ನಿಲ್ಲಿಸಿದೆ. ಅಂದರೆ ಆ ಸ್ವಾಭಾವಿಕವಾಗಿ ಚುನಾವಣೆ ಬರುವಾಗ ನಮ್ಮದು ಸಿದ್ಧಾಂತಗಳಿಗೆ ನಾವು ಬದ್ಧರಾಗಿ ನಾವು ಹೋರಾಡ್ತೇವೆ. ಅದರ ನಂತರ ಈ ಹಿಂದೆ ಕುಮಾರಸ್ವಾಮಿ ಅವರು ಮತ್ತು ಕಾಂಗ್ರೆಸ್ ಇಬ್ಬರೂ ಪರಸ್ಪರ ಹೋರಾಡಿ ನಮಗೆ 2 ಪಕ್ಷ ಅಂದರೆ ಕಾಂಗ್ರೆಸ್ ಮತ್ತು BJP ಎರಡೂ ನಾವು ಸಮಾನವಾಗಿ ವಿರುದ್ಧವಾಗಿ ಮಾಡಿದಂಥವು. ಅನುಷ್ಠಾನಗೊಳಿಸಬೇಕಾದ್ರೆ ನಾನೊಂದು ಪ್ರಣಾಳಿಕೆ ಅಧ್ಯಕ್ಷನಾಗಿದ್ದೆ. ಆ ಅಧ್ಯಕ್ಷರಲ್ಲಿ ನಮ್ಮ ಸಮುದಾಯಕ್ಕೆ ಏನೆಲ್ಲ ಬೇಕು ಅಂತ, ನಮ್ಮ ಕೊಡುಗೆ ಏನು ಬೇಕು ಅಂತ ನಾನು ಪ್ರಯತ್ನ ಮಾಡ್ತಾಯಿದ್ದೆ. ಜನರ ತೀರ್ಮಾನಕ್ಕೆ ನಾವು ಬದ್ಧರಾಗಬೇಕು. ಜನರು ಓಟ್ ಹಾಕಿಲ್ಲ. ಅದರಾಗೆ ನನಗೆ ಇವತ್ತು 19 ಸೀಟ್ ಬಂದಿದೆ ಅಂತ ಹೇಳಿ ನಾವು ಸಿಗ್ನಲ್ಲ, ಅದಕ್ಕೆ ನಾವು ದಿಟ್ಟಿಗೆಟ್ಟಿಯೂ ಇಲ್ಲ. ಒಂದು ಏನಂದರೆ, ಮಹಾರಾಷ್ಟ್ರದಲ್ಲಿ ಒಬ್ಬನೇ ಲೋಕಸಭಾ ಸದಸ್ಯದ ಕಾಂಗ್ರೆಸ್, ಸುಮಾರು ಒಂದು 48 ವರ್ಷ ಯುವಕ ಮೊನ್ನೆ ತೀರಿ ಹೋದರು. ಅಂದರೆ ಅಲ್ಲಿ ಯಾರೂ ಈಗ ಕಾಂಗ್ರೆಸ್ ಸಂಸದರೇ ಇಲ್ಲ. ಅದರ ಅರ್ಥ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಅಂತ ಅದಕ್ಕೆ ನಿಷ್ಠೆ ಇಲ್ಲ ಅಂತಿಲ್ಲ. ಜೊತೆಯಲ್ಲಿ ವೆಸ್ಟ್ ಬೆಂಗಾಲ್ದು ಒಬ್ಬನೇ ಶಾಸಕನಿದ್ದ, ತೃಣಮೂಲ ಕಾಂಗ್ರೆಸ್, ಜಮ್ಮುನ್ನೇ ತೃಣಮೂಲ ಕಾಂಗ್ರೆಸ್ ಬಿಟ್ಟು ಸೇರಿಕೊಂಡ. ಅದರ ಅರ್ಥ ಕಾಂಗ್ರೆಸ್ ಬಗ್ಗೆ ಇನ್ನೂ ಇದೆ ಬೇಸಿಲ್ಲ ಅಂತಲ್ಲ. ಸೊ ಇದು ಸ್ವಾಭಾವಿಕವಾಗಿ ಈ ಸಲ 65 ಬಂದಿದೆ. ಕಳೆದ ಸಲ BJPಗೆ 104 ಸ್ಥಾನ ಬಂತು. ಆದರೆ ನಾವು ಕಾಂಗ್ರೆಸ್ ಸೇರಿ ಸರ್ಕಾರ ಮಾಡಿಕೊಂಡೆವು, ಮತ್ತು ಏನೇನೋ ಕಾರಣದಿಂದ ಹೋಯ್ತು. ಈ ಸಲ ಕೂಡ ಖಾದರ್ ವಿರುದ್ಧ ನಾವು ಹಾಕಿದ್ದೆವು ಕ್ಯಾಂಡಿಡೇಟ್, ಇಲ್ಲ ಅಂತಲ್ಲ. ಕಾರಣಾಂತರದಿಂದ ಅದು ಯಾವುದೋ ಟೆಕ್ನಿಕ್ ಪ್ರಾಬ್ಲಮಿಂದ ಅದು ಮುಂದುವರಿಸಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ನಾನು ಹೇಳ್ತೇನೆ ಅಂದರೆ, ಇವತ್ತು ನಾವು ರಾಜಕೀಯದ ಯಾವುದೇ ಒಂದು ಪ್ರತಿವಿರುದ್ಧ ಅದರದ್ದು ನಾವು ಜನರ ಏನು ತೀರ್ಮಾನ ಅದಕ್ಕೆ ನಾವು ಬದ್ಧರಾಗಿರಬೇಕು. ರಾಜಕೀಯದಲ್ಲಿ ಖಾದರ್ ಅವರಿಗೆ ಈ ಒಂದು ಉನ್ನತ ಸಿಕ್ಕಿದ್ದು ನಮಗೆಲ್ಲ ಬಹಳ ಸಂತೋಷ ಸಂಗತಿ ಅಂತ ಹೇಳಿ, ಭಗವಂತ ಅಲ್ಲಾಹ್ ಸುಬ್ಹಾನಹು ಅವರಿಗೆ ಇನ್ನಷ್ಟು ಆ ಉನ್ನತ ಶಕ್ತಿಯನ್ನು ಅದು ನಿಭಾಯಿಸ್ಕೊಂಡು ಹೋಗಲಿ ಅಂತ ಹೇಳುತ್ತಾ, ಈ ಒಂದು ಕಾರ್ಯಕ್ರಮ ಭಾಳ ಸುಂದರವಾಗಿ ನಡೆಸೋಕ್ಕೆ ಈ ಸೆಂಟ್ರಲ್ ಕಮಿಟಿ ಬಹುಶಃ ಅದಕ್ಕೂ ಕೂಡ ಇವತ್ತು 63 ವರ್ಷ ಆಯಿತು ಕಾಣುತ್ತೆ.
ಮಸೂದ್ ಸಾಹೇಬರು ಭಾಳ ಒಂದು ಜವಾಬ್ದಾರಿಯಿಂದ ಈ ಸಂಸ್ಥೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಕಾರ್ಯಕ್ರಮ ನಾನು ತಮ್ಮಲ್ಲಿ ಒಂದು ಬೇಸರ ಅಂದರೆ, ಇದರಲ್ಲಿ ಖಾದರ್ ಅವರು ಬರೀ ಮುಸ್ಲಿಂ ಸಮಾಜಕ್ಕೆ ಮಾತ್ರ ಸ್ಪೀಕರ್ ಅಲ್ಲ, ಎಲ್ಲ ದಕ್ಷಿಣ ಕನ್ನಡಿಗೆ ಮಾತ್ರ ಅಲ್ಲ, ಇಡೀ ಕನ್ನಡಿಗರ ಸ್ಪೀಕರ್ ಅವರು. ಸೊ ಎಲ್ಲ ನಾಗರಿಕರು, ಎಲ್ಲ ಸಮುದಾಯದರು, ಎಲ್ಲ ಸಂಸದರು, ಎಲ್ಲ ಶಾಸಕರು, ಎಲ್ಲ ಪಕ್ಷ ಶಾಸಕರನ್ನು ಕರೆಸಿ ನಾವೇ ಸೇರಿ ಎಲ್ಲರನ್ನು ಸೇರಿಸಿ ಸಮಾಜ ಮುಖಂಡರನ್ನು ಸೇರಿಸಿ ಅವರಿಗೆ ಭಾಳ ದೊಡ್ಡ ಮಟ್ಟದ ಗೌರವವನ್ನು ಇಲ್ಲಿ ನೀಡಬೇಕಾಗುವಂತ ಹೇಳ್ತಾ ನಾನು 2 ಮಾತುಗಳು ಮುಗಿದ್ದೇನೆ. ಆಖಿರ್ದವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಸಹೋದರ, ಜನಸಾಮಾನ್ಯರ ಜನನಾಯಕ, ಸಮಾಜಮುಖಿ ಚಿಂತಕ, ಬಡವರ ಪಾಲಿನ ಧ್ವನಿ ಶ್ರೀ ಅಲ್ಹಾಜ್ UT ಅಬ್ದುಲ್ ಖಾದರ್ ಸರ್ ಅವರನ್ನು ಮೈಕ್ ಪಾಯಿಂಟಿಗೆ ಸ್ವಾಗತಿಸ್ತಾ ಇದ್ದೇವೆ. ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಪ್ರಪ್ರಥಮವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಅಧ್ಯಕ್ಷರನ್ನು ಸರ್ವ ಸದಸ್ಯರನ್ನು ಈ ಕಾರ್ಯಕ್ರಮ ಏರ್ಪಡಿದ ಸರ್ವರಿಗೂ ಕೂಡ ನನ್ನ ವಿಶೇಷವಾದ ಅಭಿನಂದನೆ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬಹುಶಃ ನೀವೆಲ್ಲ ಸೇರಿ ಇವತ್ತು ಅತ್ಯಂತ ಗೌರವಪೂರ್ವಕವಾಗಿ, ಪ್ರೀತಿಪೂರ್ವಕವಾಗಿ, ಅತ್ಯಂತ ಅಕ್ಕರೆಯಿಂದ ಇವತ್ತು ತಾವೆಲ್ಲ ಸನ್ಮಾನಿಸಿ ಗೌರವಿಸಲಿದ್ದೀರಿ. ಈ ಒಂದು ಗೌರವ ಅದು ಬರೀ ಗೌರವ ಮಾತ್ರ ಅಲ್ಲ, ಈ ಗೌರವ ತಾವೆಲ್ಲ ಸೇರಿ ನನಗೆ ಕೊಟ್ಟಂಥ ಒಂದು ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ನಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕೆಯನ್ನು ಮಾಡಲಿಕ್ಕೆ ನಮಗೆ ನಿಮ್ಮೆಲ್ಲರದ್ದು ಆಶೀರ್ವಾದ ಸಹಕಾರ ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಮೊನ್ನೆ ಒಂದು ಚುನಾವಣೆ, ಅದು ಬಹುಶಃ ಈ ರಾಜ್ಯದಲ್ಲಿ ಕೋಮುವಾದ ಹಾಗೂ ಸಂವಿಧಾನಬದ್ಧವಾದ ಜಾತ್ಯತೀತ ಸರ್ಕಾರದ ವಿರುದ್ಧ ನಡೆದಂಥ ಚುನಾವಣೆ. ಈ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಹುಶಃ ಇವತ್ತು ಜನಸಾಮಾನ್ಯರು ಕೋಮುವಾದವನ್ನು ಧಿಕ್ಕರಿಸಿ ಪ್ರೀತಿ ಮತ್ತು ಸಾಮರಸ್ಯದ ಒಂದು ಆಡಳಿತಕ್ಕೆ ತಮ್ಮ ಮತವನ್ನು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಪ್ರೀತಿ ಮತ್ತು ಸಾಮರಸ್ಯದ ಸೌಹಾರ್ದತೆಯ ಆ ಒಂದು ಸರ್ಕಾರವನ್ನು ಎಲ್ಲರ ಸಹಕಾರ, ಪ್ರತಿಪಕ್ಷದವರ ಸಹಕಾರ ಪಡೆದುಕೊಂಡು ಅದನ್ನು ನಿಭಾಯಿಸಿಕೊಂಡು ನಮ್ಮ ರಾಜ್ಯ ಅತ್ಯಂತ ಸಾಮರಸ್ಯ, ಪ್ರೀತಿ, ವಿಶ್ವಾಸ ತರುವುದರೂ ಕೂಡ ಸಂತೋಷ ಮತ್ತು ನೆಮ್ಮದಿಯಿಂದ ಜೀವನ ಸಾಗಿಸುವಂಥ ಒಂದು ಅತ್ಯುತ್ತಮದ ಮಾದರಿಯೊಂದು ರಾಜ್ಯವಾಗಿ ಮಾಡಲಿಕ್ಕೆ ನಾನು ಸಭಾಧ್ಯಕ್ಷ ಸ್ಥಾನದಲ್ಲಿದ್ದುಕೊಂಡು ನಿಷ್ಪಕ್ಷಪಾತವಾಗಿ ಬಹುಶಃ ಒಂದು ಯಾವುದೇ ಒಂದು ಭೇದಭಾವ ಇಲ್ಲದೆ ಎಲ್ಲರನ್ನು ಸಮಾನತೆ ನೋಡಿಕೊಂಡು ನನ್ನ ಕೆಲಸವನ್ನು ನಿಭಾಯಿಸಲಿಕ್ಕೆ ನಿಮ್ಮೆಲ್ಲರ ಶಕ್ತಿ ಮತ್ತು ನಿಮ್ಮೆಲ್ಲ ಆಶೀರ್ವಾದ ನಮಗೆ ಅತ್ಯಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಇವತ್ತು ಈ ಒಂದು ಸಭಾಧ್ಯಕ್ಷ ಸ್ಥಾನ ಸಿಕ್ಕಿದಂಥ ಸಂದರ್ಭದಲ್ಲಿ ನಾನು ಅತ್ಯಂತ ಸಂತೋಷ ಅಂತ ಸ್ವೀಕರಿಸಿದೆ. ಎಲ್ಲರೂ ಕೂಡ ಭಾಳಷ್ಟು ನನಗೆ ನನ್ನ ಕ್ಷೇತ್ರದವರು ಅವರು ಇವರು ಅಂತೇಳಿ ಭಾಳಷ್ಟು ಇವತ್ತು ಬೇಸರ ವ್ಯಕ್ತ ಕಾಲ ಇತ್ತು. ನಾನೆಲ್ಲರನ್ನು ಸಮಾಧಾನ ಪಡಿಸಿದೆ. ಯಾಕಂದರೆ ಹೇಳಿದರೆ ಬಹುಶಃ ಇದೆಲ್ಲವೂ ಕೂಡ ಅಲ್ಲಾಹ್ ತಾಲಾ ದೇವರು ಕೊಟ್ಟಂಥ ಒಂದು ಅವಕಾಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಈ ಒಂದು ನನ್ನ ಸಭಾಧ್ಯಕ್ಷ ಸ್ಥಾನ ಇವತ್ತೇನು ಸಿಕ್ಕಿ ಇಡೀ ನಮ್ಮ ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಎಲ್ಲ ಕಡೆ ಇವತ್ತು ಗೌರವ ಮತ್ತು ಇಲ್ಲಿ ಎಲ್ಲರಿಗೊಂದು ಸಂತೋಷದ ಒಂದು ಹುದ್ದೆ ಮತ್ತು ಒಂದು ಸಂಭ್ರಮ ಆಚರಿಸುವಂಥ ಅವಕಾಶ ಮಾಡಿಕೊಟ್ಟಿದ್ರೆ, ಈ ನನ್ನ ಸಭಾಧ್ಯಕ್ಷತೆ ಎಲ್ಲ ಅಧಿಕಾರ ಮತ್ತು ಸ್ಥಾನವನ್ನು ನನ್ನ ಕ್ಷೇತ್ರದ ಜನರಿಗೆ ಮತ್ತು ಮತದಾರರಿಗೆ ಕಾರ್ಯಕರ್ತರನ್ನು ಮೀಸಲಿಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ಬಹುಶಃ ನನ್ನ ಕ್ಷೇತ್ರದ ಮತದಾರರು, ಕಾರ್ಯಕರ್ತರು ಮತ್ತು ನಮ್ಮಲ್ಲಿರುವ ಹಿರಿಯ ಜನಸಾಮಾನ್ಯರು ಅವರ ವಿಶೇಷವಾದ ಶ್ರಮ, ಅವರ ಮತ ಮತ್ತು ಅವರ ಆಶೀರ್ವಾದ ಮುಖಾಂತರ ನನಗೆ ಕೊಟ್ಟಂಥ ದೊಡ್ಡ ಮಟ್ಟದ ಒಂದು ಅವಕಾಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಾನು ಎಲ್ಲ ಇಡೀ ನಮ್ಮ ರಾಜ್ಯದ ಸರ್ವ ಜನರನ್ನು ವಿಶ್ವಾಸಕ್ಕೆ ಪಡೆದುಕೊಂಡು ಅತ್ಯುತ್ತಮವಾಗಿ ಮುಂದೆ ಪಡೆದುಕೊಂಡು ನನ್ನ ಕ್ಷೇತ್ರ ಮತದಾರರಿರಲಿ, ನಮ್ಮ ಜಿಲ್ಲೆಯವರಿರಲಿ, ಸರ್ವರ ಗೌರವವನ್ನು ಉಳಿಸಿ ಆ ಯಾವುದೇ ಗೌರವಕ್ಕೆ ಕಪ್ಪು ಚುಕ್ಕೆ ಬರೆದ ರೀತಿಯಲ್ಲಿ ನನ್ನ ಕೆಲಸವನ್ನು ನಿಭಾಯಿಸ್ತೇನೆ ಅಂತ ಹೇಳಿ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಸಭಾಧ್ಯಕ್ಷ ಸ್ಥಾನ ಅತ್ಯಂತ ಗೌರವವಾದ ಸ್ಥಾನ ಅಂತ ನಮಗೆಲ್ಲ ಗೊತ್ತಿದೆ. ಸಂವಿಧಾನಬದ್ಧ ಮತ್ತು ಈ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಿಧಾನಸಭೆಯ ನಿಯಮಗಳನ್ನೆಲ್ಲ ಪಾಲಿಸಿಕೊಂಡು ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗುವಂಥ ಕೆಲಸ ಮಾಡೋ ಸಂದರ್ಭದಲ್ಲಿ ಅಷ್ಟು ಸಮಾಧಾನದಿಂದ ಮಾಡಬಹುದು ಏನು ಕೂಡ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಸಮಸ್ಯೆ ಇದ್ದದ್ದು ಇದನ್ನೆಲ್ಲ ಸ್ವೀಕರಿಸುವಂಥ ವಿಚಾರ ಇವತ್ತು ಆಗಿದೆ. ಆದ ಕಾರಣ ಬಹುಶಃ ಇವತ್ತು ನಿಮ್ಗೆ ಗೊತ್ತಿದೆ, ಫಸ್ಟ್ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ
ಮತ್ತು ಇವರು ಪರಸ್ಪರ ಇವರಿಗೆ ಚರ್ಚೆ ಆಗಿ ಇವರಿಗೆ ಸಮಸ್ಯೆ ಆಗುವಂಥದ್ದು, ಪರಸ್ಪರ ಒಬ್ಬರನ್ನು ದೂರುವಂಥದ್ದು, ಮತ್ತು ಇಬ್ಬರು ಸೇರಿ ಸ್ಪೀಕರನ್ನು ದೂರುವಂಥದ್ದು, ಇದು ನಡೆದಂಥ ಒಂದು ಸ್ವಾಭಾವಿಕವಾಗುವಂಥ ಒಂದು ವಿಚಾರ. ಆದರೆ ಇದನ್ನೆಲ್ಲ ಈ ಟೀಕೆ ಮತ್ತು ಇನ್ನು ಬರುವಂಥ ಎಲ್ಲ ಸಮಸ್ಯೆಗಳನ್ನು ಧೈರ್ಯವಾಗಿ ಸ್ವೀಕರಿಸಿಕೊಂಡು ಅದನ್ನು ಸಕಾರಾತ್ಮಕ ಸ್ವೀಕರಿಸಿಕೊಂಡು ನಮ್ಮಲ್ಲಿ ಪ್ರೀತಿಯ ಮತ್ತು ಸೋದರತೆಯ ಒಂದು ವಿಧಾನಸಭೆಯಾಗಿ ಪರಿವರ್ತನೆ ಮಾಡಲಿಕ್ಕೆ ಬಹುಶಃ ನನಗೆ ಈಗಾಗಲೇ ನನ್ನ ಕ್ಷೇತ್ರದಲ್ಲೆಲ್ಲ ಕೂಡ ಆಶೀರ್ವಾದ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ನಾನು ಬಹುಶಃ ಒಂದು ಸಮಾಜದಲ್ಲಿ ದ್ವೇಷ ಮುಕ್ತವಾದ, ವೈರಾಗ್ಯ ಮುಕ್ತವಾದ, ಪರಸ್ಪರ ಒಬ್ಬರನ್ನು ದೋಷಿಸಿ ಮುಕ್ತವಾದಂಥ ವಿಧಾನಸಭೆಯನ್ನು ಹೇಗೆ ನಡೆಸಬಹುದು ಅಂತ ಹೇಳಿ ಬಹುಶಃ ಅತ್ಯಂತ ಪ್ರಾಮಾಣಿಕತೆಯನ್ನು ಎಲ್ಲ ಪ್ರಯತ್ನ ಮಾಡುವಂಥ ಕೆಲಸ ನಾನು ಮಾಡಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದರ ಜೊತೆಯಲ್ಲಿ ಇದನ್ನು ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಆಲೋಚನೆ ಕೂಡ ಮಾಡಿಕೊಂಡು ಒಂದು ಮಾದರಿಯಾಗಿ ಕರ್ನಾಟಕ ರಾಜ್ಯಕ್ಕೆ ಹೆಸರು ಬರುವಂಥ ಕೆಲಸ ಕಾರ್ಯಗಳು ಕೂಡ ತೊಡಗಿದಂಥ ವಿಚಾರ. ನಾನು ಬಹುಶಃ ಮುಸ್ಲಿಂ ಸೆಂಟ್ರಲ್ ಕಮಿಟಿಯವರು ಇದೆಲ್ಲವೂ ಕೂಡ ಸೇರಿಸಿಕೊಂಡು ಈ ಒಂದು ಅತ್ಯಂತ ಗೌರವಪೂರ್ವಕ ಸನ್ಮಾನ ಇವತ್ತು ಹಮ್ಮಿಕೊಂಡಿದ್ದೀರಿ. ಬಹುಶಃ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರನ್ನು ಪ್ರೀತಿ ವಿಶ್ವಾಸ ನೋಡಿಕೊಂಡು ಎಲ್ಲ ಹಂತದಲ್ಲಿ ಕೂಡ ಎಲ್ಲ ಅವರ ಆಚರಣೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಸಮಾನದಿಂದ ನೋಡಿಕೊಂಡು ಎಲ್ಲರಿಗೂ ಕೂಡ ಅಭಯವಸ್ತವಾಗಿ ತನ್ನ ಕೆಲಸವನ್ನು ಇವತ್ತು ನಿರ್ವಹಿಸಿಕೊಂಡು ಇವತ್ತು ಬರ್ತಾ ಇರೋದು ಅತ್ಯಂತ ಶ್ಲಾಘನೀಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ಭಾಳಷ್ಟು ಹಿಂದೆ 20-25 ವರ್ಷ ನಾನು ಸಕ್ರಿಯವಾಗಿ ಒಂದು ಸಂಸ್ಥೆಯ ಕೆಲಸ ನಾನು ಮತ್ತು ಕಾದರಜ್ಜಿಯವರು ಪಾಪ ನಮ್ಮ ಜೊತೆ ಇಲ್ಲ ಪುದ್ಮೋಜಿಯವರು ಇದ್ದಾರೆ. ಅವತ್ತಿನ 20-30 ವರ್ಷಗಳ ಹಿಂದೆ ಸಲಾಮ್ ಇದ್ದಾರೆ. ಅತ್ಯಂತ ಸಕ್ರಿಯವಾಗಿ ನಾನು ಅದರಲ್ಲಿ ಕೆಲಸ ನಾವೆಲ್ಲ ಇವತ್ತು ಮಾಡಿದವರು. ಬಹುಶಃ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಬ್ಯಾರಿ ಪರಿಷತ್ತಿನ ಅವತ್ತಿನ ಕಾಲ ಇಬ್ರಾಹಿಂ ಗೋಜಾಲ್ ಇದ್ರು. ಬಹುಶಃ ಅವತ್ತು ನಾವು ಸಕ್ರಿಯವಾಗಿ ಅದರಲ್ಲಿ ಭಾಗವಹಿಸಿ ಇವತ್ತು ಬಂದವರು. ನಮ್ಮ MB ಅಬ್ದುಲ್ ರಹಮಾನ್ ಅವರ ಬ್ಲಡ್ ಬ್ಯಾಂಕಿಂಗ್ನ ಆ ಎಲ್ಲ ಕಾರ್ಯಕ್ರಮದಲ್ಲಿ ಈ ಟೌನ್ ಹಾಲಲ್ಲಿ ಬೆಳಿಗ್ಗಿಂದ ಸಂಜೆ ತನಕ ಹೊರಲಾಡಿಕೊಂಡು ಕಡೆಗೆ ಕೂತ್ಕೊಳ್ಳಿಕ್ಕೆ ಸೀಟ್ ಇಲ್ಲದೆ ಬದಿಯಲ್ಲಿ ನಿಂತು ಬಹುಶಃ ನಾವು ಕಾರ್ಯಕ್ರಮವನ್ನು ಕೂಡ ಸಂಘಟಿಸಿದವರಿಂದ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಾನು ಈ ಎಲ್ಲ ಕ್ಷೇತ್ರ ನನಗೆ ಚಿರಪರಿಚಿತ. ಆದ ಕಾರಣ ನಾನೆಲ್ಲ ಇವತ್ತು ಹೇಳಿದಿಷ್ಟೇ, ಎಲ್ಲ ಯುವಕರಿಗೆ ಇವತ್ತು ಬರೀ ನೀವು ಯುಟಿಕಾದನ್ನು ಸನ್ಮಾನ ಮಾಡುವಂಥದ್ದಲ್ಲ ಅಥವಾ ಯುಟಿಕಾದಂಥ ಅವು ಗೌರವಿಸುವಂಥಲ್ಲ. ನನ್ನ ಆಶೆ ಏನಂತ ಹೇಳಿದರೆ, ಭವಿಷ್ಯ ದಿನಗಳಲ್ಲಿ ನಮ್ಮ ಯುವಕರು ನಮ್ಮಾಗೆ ಇವತ್ತು ಈ ರೀತಿಯ ದೊಡ್ಡ ಸ್ಥಾನಕ್ಕೆ ಬರಲಿಕ್ಕೆ ತಮ್ಮೆಲ್ಲ ಪ್ರಾಮಾಣಿಕವಾದ ಪ್ರಯತ್ನ ತಾವು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ನಾವಿರ್ಬೋದು, ನಾಳೆ ನೀವೆಲ್ಲ ಇವತ್ತು ಮುಂದೆ ನಿಲ್ಲುವಂಥ ಅವಕಾಶ ಆಗಬೇಕು. ಅದಕ್ಕೆ ನಮ್ಮ ವ್ಯಕ್ತಿತ್ವವನ್ನು ಬಹುಶಃ ಅದೇ ರೂಪಗೊಂಡು ಬರುವಂಥ ವಿಚಾರ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವುದೇ ಒಂದು ತಾರತಮ್ಯ ಇಲ್ಲದೆ ಪ್ರೀತಿ ವಿಶ್ವಾಸ ಸರ್ವರು ಕೂಡ ಜೊತೆಯಾಗಿ ಮುಂದೆ ತಗೊಂಡು ಮನೋಭಾವ ಅತ್ಯಂತ ಸಣ್ಣದಿಂದಲೇ ಬರುವಂಥ ವಿಚಾರ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು 100ಕ್ಕೂ 100 ನಾವು ಯಾವುದೇ ತಾರತಮ್ಯ ಮಾಡಲಿಕ್ಕೆ ನಾವು ಸಾಧ್ಯವೇ ಇಲ್ಲ. ನಮ್ಮ ಯಾವುದೇ ಕಾನೂನು ವಿರುದ್ಧ ಹೋಗಲಿಕ್ಕೆ ಕೂಡ ಸಾಧ್ಯವಿಲ್ಲ. ಯಾಕೆ? ನನಗೆ ಅನುಭವ ಇದೆ. ನಾನು ಲಾ ಕಾಲೇಜಿನಲ್ಲಿ ವಿದ್ಯಾರ್ಥಿ ನಾಯಕನಾಗಿದ್ದೆ. ನಾನು ಲಾ ಕಾಲೇಜಿನ ವಿದ್ಯಾರ್ಥಿ ನಾಯಕನಾಗಿದ್ದಾಗ ನಾನು SDM ಲಾಕಲ್ಲಿದ್ದಾಗ ನಾವು ಒಂದು ದಿವಸ ಕದ್ದಿ ಸ್ಟೇಷನ್ ಕರೀತಾರೆ, ನಿನ್ನ ಮೇಲೆ ಕೇಸ್ ಇದೆ, ಮೊನ್ನೆ ಗಲಾಟೆ ಆಗಿದೆ, ನೀನು ಮ್ಯಾನ್ ಬಿಹೈಂಡ್ ದಿ ಆ್ಯಕ್ಷನ್ ನೀನು ಅಂತೇಳಿ ನನ್ನ ಮೇಲೆ ಕೇಸ್ ಆಗ್ತದೆ. ನಾನೇನಿದ್ದೆ, ನಾನು ಕ್ಲಾಸ್ ಒಳಗಡೆ ಇದ್ದೆ, ನಾನು ಸುಮ್ಮನೆ ಯಾಕೆ ನೀವು ಕೇಸ್ ಹಾಕ್ತೀವಿ, ಆದರೆ ಅಲಿಬಿ ಎಲ್ಲ ಕೋರ್ಟಲ್ಲಿ ಇಲ್ಲಿ ಎಲ್ಲ ಆಗುವುದಿಲ್ಲ ಅಂತೇಳಿ ನನ್ನ ಮೇಲೆ ಕೇಸ್ ಹಾಕಿದ್ದು. ಕೇಸಾಗಿ ಆಗುವ ಮೊಬೈಲ್ಗೆ ಬೆಳೆಯೋದು ಏನಿಲ್ಲ. ಆಗ ಮತ್ತು ನಾವು ತಂದೆಯವ್ರ ನಂಬರ್ ಕೇಳಿ ಲ್ಯಾಂಡ್ಲೈನಿಂದ ಇನ್ಸ್ಪೆಕ್ಟರ್ ತಂದೆಯವ್ರಿಗೆ ಫೋನ್ ಮಾಡಿದ್ದು. ನಾನೆನಿಸಿ ತಂದೆಯವ್ರಿಗೂ ಫೋನ್ ಮಾಡಿದಾರಲ್ಲ, ಇವ್ರು MLA ಹಾಕಂದ್ರೆ ಇವ್ರು ಬಿಡ್ಬೋದನ್ನ, ಅವನು ಬಿಡಲಿಕ್ಕೆ ಅಂದರೆ ಬಿಡ್ಬೋದನ್ನ ಸಮಾಧಾನ ಅದೇ. ನನ್ನ ತಂದೆಯವ್ರಿಗೆ ಫೋನ್ ಮಾಡಿದಾಗ ತಂದೆಯವ್ರು ಏನು ಹೇಳಿದೆ ಅಂತ ಹೇಳಿದರೆ, ಅವನನ್ನು ಬಿಡಬೇಡಿ, 4 ಬಾರಿಸಿ ಅಂತ ಪೆಟ್ಟು ಕೊಡಿ ಅಂತ ಹೇಳಿಕೊಂಡು ನನಗೆ 4 ಪೆಟ್ಟು ಬೀಳುವಂಥ ಪರಿಸ್ಥಿತಿ ಕೂಡ ಆಗುವಂಥ ಅವಕಾಶ ಮರೀಲಿಕ್ಕೆ ನಮಗೆ ಇವತ್ತು ಸಾಧ್ಯ ಇಲ್ಲ. ಆಗ ನಮಗೊಮ್ಮೆಲೆ ಬೇಸರ ಆಯಿತು, ನಮಗೆ ಫೋನ್ ಮಾಡಿ ಪೆಟ್ಟು ತಿನ್ನೋ ಕಾಲಘಟ್ಟಕ್ಕೆ ಮತ್ತೆ ಅರ್ಥ ಆಯಿತು, ಈ ರೀತಿ ಪೆಟ್ಟು ಬಿದ್ದ ಕಾರಣವೇ ನಾವು ಇವತ್ತು ಕರೆಕ್ಟಾಗಿ ಇವತ್ತು ನಿಲ್ಲುವಂಥ ವಿಚಾರ ಇವತ್ತು ಆಗಿದೆ ಅಂತ ಹೇಳಿಕೊಂಡು. ಆದ ಕಾರಣ ಕೆಲವೊಮ್ಮೆ ನೋವಾದ ಚಿಂತೆ ಇಲ್ಲ, ಮುಂದಿನ ದಿನದ ನಮಗೆ ಉಪಕಾರವಾಗಿ ಬರುವಂಥ ವಿಚಾರ ಖಂಡಿತವಾಗಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕು, ಇವತ್ತು ರಾಜ್ಯದಲ್ಲಿ ಸಾಮರಸ್ಯದ ಸೋದರತೆಯ ಒಂದು ಸಮಾಜಕ್ಕೆ ಇವತ್ತು ಜನ ಇವತ್ತು ಮತದಾನ ಕೊಟ್ಟಿದ್ದಾರೆ. ಸರ್ಕಾರ ಇವತ್ತು ಎಲ್ಲರನ್ನು, ಎಲ್ಲ ಜಾತಿ, ಎಲ್ಲ ಮತ, ಎಲ್ಲ ವರ್ಗವನ್ನು ಪ್ರೀತಿ ವಿಶ್ವಾಸ ಮುಂದೆ ತಗೊಂಡೋಗೋ ಅವಕಾಶ ಕೂಡ ಇವತ್ತು ಆಗಿದೆ.
ನಾವು ಅಮ್ಮನ್ನು ಪ್ರಚೋದನೆ ಮಾಡಲಿಕ್ಕೆ ಇನ್ನೊಂದು ಮಾಡಲಿಕ್ಕೆ ಭಾಳಷ್ಟು ಇವತ್ತು ಬೇರೆ ಬೇರೆ ವಿಚಾರ ಯಾವ ಕೂಡ ಪ್ರಚೋದನೆ ಯಾರು ಕೂಡ ಒಳಗಬಾರ್ದು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. 5 ವರ್ಷ ನಿಮಗೆ ಬೇರೆ ಬೇರೆ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ನೀವು ಯಾವ ರೀತಿ ಅತ್ಯಂತ ತಾಳ್ಮೆ ಏನೆಲ್ಲ ವಿಚಾರಗಳು ಬಂತು ಆ ವಿಚಾರನೆಲ್ಲ ತಾವು ತಾಳ್ಮೆಯಿಂದ ಇದ್ದೇ ಅದನ್ನೆಲ್ಲ ಕೂಡ ಬದಿಗಿಟ್ಟುಕೊಂಡು ತಾವೆಲ್ಲ ಮುಂದೆ ಹೋದ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಯಾವುದೇ ಒಂದು ಭಾವುಕರಾಗದೆ ಉದ್ರೇಕಗೊಳ್ಳದೆ ಬಹುಶಃ ಇವತ್ತು ಬರುವಂಥ ಒಂದು ವಿಚಾರ ಸಡನ್ನಾಗಿ ಏನಾದರೂ ಇದಾಗದೆ ಎಲ್ಲ ಯಾಕೆಂದರೆ ನಿಮ್ಮನ್ನು ಪ್ರಚೋದನೆ ಮಾಡಲಿಕ್ಕೆ ಭಾಳಷ್ಟು ಇವತ್ತು ವಿಚಾರಗಳಿದೆ. ನಿಮ್ಮನ್ನು ಪ್ರಚೋದನೆ ಮಾಡಲಿಕ್ಕೆ ಭಾಳ ಸುಲಭ ಅಂತೇಳಿ ಭಾಳಷ್ಟು ಜನರಿಗೆ ಇವತ್ತು ಗೊತ್ತಿದೆ. ಅದಕ್ಕೆ ಬೇಕಾಗುವಂಥ ಸಂಶೋಧನೆಯೇ ಇವತ್ತು ನಡೀತಾ ಇದೆ. ಹೇಗೆ ಅದನ್ನು ಪ್ರಚೋದನೆ ಮಾಡಬೇಕಂತಲೂ ಕೂಡ ರಿಸರ್ಚ್ ಮಾಡ್ತಾ ಇವತ್ತು ಇಡ್ತಾರೆ. ಹಾಗೆ ಯಾರು ಕೂಡ ಯಾವುದೇ ಹಂತದಲ್ಲಿ ನೀವು ಯಾವುದೇ ಪ್ರಚೋದನೆ ಮತ್ತು ಉದ್ರೇಕಗೊಳ್ಳಬಾರದು ಅಂತ ಹೇಳಿ ಇಡೀ ಜಿಲ್ಲೆಯ ಜನತೆಗೆ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಏನೇ ಇದ್ದರೂ ಕೂಡ ನೀವು ಸರ್ಕಾರದ ಮೇಲೆ ವಿಶ್ವಾಸ ಇಡುವಂಥ ಕೆಲಸ ಮಾಡಿ. ನಾನು ನಿಮಗೆ ಹೇಳ್ತೇನೆ, ಸರ್ಕಾರ ಇವತ್ತು ಸಂವಿಧಾನಬದ್ಧವಾಗಿ ಯಾರಿಗಾರಿಗೆಲ್ಲ ಯಾವ್ಯಾವ ನ್ಯಾಯ ಸಿಗಬೇಕಾ, ಯಾರಿಗಾರಿಗೆಲ್ಲ ತಾರತಮ್ಯ ಆಗಿದೆ ಎಲ್ಲಿ ಅವರಿಗೆ ನ್ಯಾಯ ಸಿಗಬೇಕಾ, ಎಲ್ಲ ತಾರತಮ್ಯ ದ್ವೇಷ ದೂರಿಟ್ಟುಕೊಂಡು ಎಲ್ಲರಿಗೂ ಕೂಡ ನ್ಯಾಯ ಕೊಡುವಂಥ ಸರ್ಕಾರದ ಮಾಡ್ತದೆ ಎಂಬ ವಿಶ್ವಾಸವನ್ನು ಕೆಲಸ ಆಗಬೇಕು. ಅದಕ್ಕಾಗಿ ನಾವೆಲ್ಲ ಮುಂದೆ ನಿಂತುಕೊಂಡು ಹೋಗುವ ಕೆಲಸ ನಾವು ಖಂಡಿತವಾಗಿ ಎಲ್ಲ ಜೊತೆಯಲ್ಲಿ ನಾವಿರುವಂಥ ಮಾಡುವ. ನಾವೆಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಒಂದು ಸೆಕ್ಯುಲರ್ ಮೈಂಡ್, ಒಂದು ಸಾಮಾಜಿಕ ಚಿಂತನೆ, ಜಾತ್ಯಾತೀತ ತತ್ವದಲ್ಲಿ ಪರಸ್ಪರ ಒಬ್ಬರೊಬ್ಬನು ಪ್ರೀತಿಸುವವರಿತು ಒಗ್ಗಟ್ಟಾಗಿ ನಿಂತಾಗ ಮಾತ್ರ ಬಹುಶಃ ಇವತ್ತು ನಿಮಗೆ ಶಕ್ತಿ ಬರುವಂಥ ಕೆಲಸ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ಬಹುಶಃ ಇವತ್ತು ಬೇರೆ ಬೇರೆ ರೀತಿಯಿಂದ ಯಾಕಂದರೆ ಈಗಾಗಲೇ ಬಹುಶಃ ನಾನು ಸಭಾಧ್ಯಕ್ಷ ಆದ ಕಾರಣ ನಾನು ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಈಗಾಗಲೇ ರಾಜೀನಾಮೆಯನ್ನು ನೀಡಬೇಕಾಗ್ತದೆ. ಅದು ನಾನು ಈಗಾಗಲೇ ರಾಜೀನಾಮೆ ನಾನು ಇವತ್ತು ನೀಡಿದ್ದೇನೆ. ನಾನು ಇವತ್ತು ಪಕ್ಷರಹಿತವಾದ ಒಬ್ಬ ಸದಸ್ಯರಾಗಿ ಕೂತ್ಕೊಳ್ಳೋಂಥ ಕೂಡ ಇವತ್ತು ಅವಕಾಶ ಆಗಿ ಸಿಕ್ಕಿದೆ. ಅದು ಎಲ್ಲ ನನ್ನ ಯಾರೇ ಬಂದರೂ ಕೂಡ ಯಾವುದೇ ತಾರತಮ್ಯ ಇಲ್ಲದೆ ನಾವೆಲ್ಲರೂ ಕೂಡ ಮುಂದೆ ತೆಕ್ಕೊಂಡು ಹೋಗುವಂಥ ಕೆಲಸ ಖಂಡಿತವಾಗಿ ನಾವು ಇವತ್ತು ಮಾಡುವಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಅತ್ಯುತ್ತಮವಾದ ಆಡಳಿತ ಜೊತೆಯಲ್ಲಿ ಈ ಒಂದು ಪ್ರದೇಶದ ಎಲ್ಲ ವರ್ಗದ ಬೇರೆ ಬೇರೆ ಜನರಿಗೆ ಮತ್ತು ಈ ಪ್ರದೇಶದ ಅಭಿವೃದ್ಧಿಗೆ ಬೇಕಾಗುವಂಥ ಎಲ್ಲ ಕೆಲಸ ಕಾರ್ಯಗಳ ಬಗ್ಗೆ ನಾವೆಲ್ಲ ಮುಂದೆ ನಿಂತು ನಮ್ಮ ಸಂಪೂರ್ಣವಾದ ಕೆಲಸ ಜವಾಬ್ದಾರಿ ನಾವು ಹಮ್ಮಿಕೊಳ್ಳುವಂತ ಹೇಳಲಿಕ್ಕೆ ಕೂಡ ನಾನು ಇವತ್ತು ಬಯಸುವಂಥದ್ದು. ನಾನು ಶಾಸಕನಾಗಿ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ, ಡೆಪ್ಯೂಟಿ ಲೀಡರ್ ಆಗಿ ಸಂದರ್ಭದಲ್ಲಿ ಸೆಂಟ್ರಲ್ ಕಮಿಟಿ ಅವ್ರು ಏನು ಕೆಲಸ ಹೇಳಿದಾರ ಅದು ನಾನು ಚಾಚು ತಪ್ಪದೆ ಎಲ್ಲವೂ ಕೂಡ ನಾನು ಮಾಡಿದ್ದೇನೆ. ಅಂದರೆ ಅವ್ರಿಗಾಗಿ ಎಲ್ಲ ಸಮುದಾಯಕ್ಕೆ ಹೇಳಿದಂಥ ಕೆಲಸ ಕಾರ್ಯಗಳು. ಮಂಗಳೂರಿನ ಮಾರ್ಕೆಟ್ನ ಫ್ರೂಟ್ ನಮ್ಮ ತರಕಾರಿ ಮಾರ್ಕೆಟನ್ನು ತೆಕ್ಕೊಂಡೋಗಿ ರಾತ್ರಿ ಬೆಳಗ್ಗೆ ಬೈಕಂಬಾಡಿಗೆ ಶಿಫ್ಟ್ ಮಾಡಿದ ಸಂದರ್ಭದಲ್ಲಿ ಅವ್ರಿಗೆಲ್ಲ ಕರೆದುಕೊಂಡು ನೀವು ಉದ್ರೇಕಗೊಳ್ಳಬೇಡಿ, ನೀವು ನಮ್ಮ ಊರಿಗೆ ಬನ್ನಿ ಅಂತ ಹೇಳಿ ಇವತ್ತು ಕಲ್ಲಾಪಿನಲ್ಲಿ ಆ ಲೈಸೆನ್ಸ್ ಮಾಡಲಿಕ್ಕೆ ಹೋರಾಟ ಮಾಡಿ ಅಲ್ಲಿ ಮಾಡಿದ ವಿಚಾರ ಕೂಡ ಇವತ್ತು ಆಗುವಂಥ ಅವಕಾಶ ಇವತ್ತಾಯಿತು. ಮಟನ್ ಅಸೋಸಿಯೇಷನ್ ಅವರು ಬಂದಂಥ ಸಂದರ್ಭದಲ್ಲಿ ಅವ್ರಿಗೇನು ಬೇಕಾ ಬಹುಶಃ ಆ ಒಂದು ಕೆಲಸ ಮಾಡಿಕೊಡೋ ವಿಚಾರ ಕೂಡ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಬೇರೆ ಬೇರೆ ಇವತ್ತು ಸಮಸ್ಯೆ, ಶಾಲಾ ಮಕ್ಕಳಿಗೆ ವಿದ್ಯಾರ್ಥಿ ಸಮಸ್ಯೆ ಆದಾಗ ಮುಸ್ಲಿಂ ಎಜುಕೇಷನ್ ಫೆಡರೇಷನ್ ಎಂಬ 118 ಶಾಲಾ ಶಿಕ್ಷಣ ಸಂಸ್ಥೆ ಇರುವಂಥ ಇಡೀ ನಮ್ಮ ಸಂಸ್ಥೆಯವರು ಅವರು ನಮ್ಮ ಸಹಕಾರಕ್ಕೆ ಬಂದಾಗ ಯಾವ ರೀತಿಯ ಸಹಕಾರ ಆಗಿದೆ ಅಂತ ಹೇಳಿ ಆ ಒಂದು ಸಂಘ ಸಂಸ್ಥೆ ಎಲ್ಲರಿಗೂ ಕೂಡ ಇವತ್ತು ಗೊತ್ತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಯಾರು ನಮ್ಮ ಹತ್ತಿರ ಬಂದಿದ್ದು ಯಾವುದೇ ಜಾತಿ ಇರಲಿ, ಯಾವುದೇ ಮತ ಇರಲಿ, ಯಾವುದೇ ವರ್ಗ ಇರಲಿ, ಇನ್ನು ನಮ್ಮಲ್ಲಿ ಯಾವುದೇ ವಿಚಾರ ಯಾವುದೇ ಇರಲಿ, ಯಾರು ನನ್ನ ಹತ್ತಿರ ಬಂದಿದ್ದಾರೆ ಅದು ಕಾನೂನುಬದ್ಧವಾಗಿ ಶಿಸ್ತುಬದ್ಧವಾಗಿದ್ದರೆ ಆ ಎಲ್ಲ ಕೆಲಸವನ್ನು ನಾನು ಧೈರ್ಯವಾಗಿ ಮಾಡಿ ಕೊಟ್ಟಿದೆ ಅಂತ ಹೇಳುವಂಥ ಧೈರ್ಯ ಇವತ್ತು ನಮಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇನ್ನು ಮುಂದಕ್ಕಾದರೂ ಕೂಡ ಯಾರು ಯಾವುದೇ ಸಂವಿಧಾನಬದ್ಧವಾಗಿರುವಂಥ ಏನು ಕೆಲಸ ಇದೆಯಾ ನಾವು ಖಂಡಿತವಾಗಿ ಮಾಡಿಕೊಳ್ಳೋ ಕೆಲಸ ಖಂಡಿತವಾಗಿ ಎಲ್ಲರಿಗೂ ಕೂಡ ಮಾಡ್ತೇನೆ. ನಾನು ಬಹುಶಃ ನಮ್ಮ ಯುವಕರಿಗೆ ಹೇಳಿದಿಷ್ಟೇ, ಕಾನೂನು ತಪ್ಪಿ ಉದ್ರೇಕಗೊಂಡು ಬಹುಶಃ ಸಂವಿಧಾನ ವಿರುದ್ಧವಾಗಿ ಏನೇ ಕೆಲಸ ಮಾಡಲಿಕ್ಕೆ ದಯವಿಟ್ಟು ಹೋಗಬೇಡಿ. ನಾವು ನಮ್ಮನ್ನು ಸರಿಪಡಿಸದಿದ್ದರೆ ನಾವು ಇನ್ನೊಬ್ಬನ್ನು ಸರಿಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕು. ನಾವು ಇನ್ನೊಬ್ಬರನ್ನು ಸರಿಪಡಿಸ್ಕೊಳ್ಬೇಕಾದ್ರೆ ನಾವು ಸರಿಯಾದರೆ ಮಾತ್ರ ಅದು ಸಾಧ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಯಾವಾಗಲೊಂದು ಉದಾಹರಣೆ ಕೊಡ್ತಾ ಇದೆ. ಏನಂತ ಹೇಳಿದರೆ, ಒಂದು ಗಂಡ ಮತ್ತು ಹೆಂಡತಿ ಮದುವೆಯಾಗಿ ಒಂದು ಬಾಡಿಗೆ ಮನೆ ಬಂದ್ರಂತೆ. ಈ ಹೆಂಡತಿ ಬೆಳಿಗ್ಗೆ ಬಂದು ಎಲ್ದಂದು ಗಂಡನ ಚಾ ಕುಡಿಯುವಾಗ ನೋಡಿ ಆ ಪಕ್ಕದ ಮನೆಯವರು ಏನು ಸರಿ ಇಲ್ಲ, ಅವರು ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕ್ತಾರೆ, ಎಲ್ಲ ಮಣ್ಣು ಹಾಗೇ ಇದೆ, ಅದೇ ಬೆಳಿಗ್ಗೆ ಎದ್ದು ಇದೇ ಕಥೆ ಹೇಳುವಂಥ ಹೆಂಡತಿ ಬಂದು ಗಂಡನಿಗೆ ಬಂದು ಹೇಳುವಂಥದ್ದು. ಒಂದು ದಿವಸ ಬಟ್ಟೆ ಎಲ್ಲ ಶುಭ್ರ ಬಿಳಿ ಬಿಳಿ ಆಗಿದೆ ಅಂತೇಳಿ ಆವಾಗ ಬಹುಶಃ ಅವ್ರು ಬಂದು ಕೇಳ್ತಾರಂತೆ, ನಾವು ಇಲ್ಲಿ ಮಾತಾಡಿದವ್ರಿಗಂತ ಕೇಳಿರಬೇಕು ಅಥವಾ ಅವ್ರಿಗೆ ಯಾರಾದರೂ ಹೇಳಿರಬೇಕು, ಇವತ್ತು ಬಟ್ಟೆ ಭಾಳಷ್ಟು ಕ್ಲೀನಾಗಿದೆ, ಭಾಳ ಚಂದವಾಗೆಲ್ಲ ವಾಶ್ ಮಾಡಿ ಹಾಕಿದ್ದಾರೆ ಅಂತೇಳಿ.
ಆಗ ಗಂಡ ಹೇಳ್ತಾನಂತೆ, ಅವ್ರಿಗೆ ಯಾರು ಹೇಳಲು ಕೂಡ ಇಲ್ಲ, ನಾವು ಮಾತಾಡೋದು ಕೇಳಲು ಕೂಡ ಇಲ್ಲ. ನಮ್ಮ ಕಿಟಿಯ ಗ್ಲಾಸಲ್ಲಿ ತುಂಬ ಮಣ್ಣಿತ್ತು, ಆ ಮಣ್ಣನ್ನು ನಾನು ಸ್ವಲ್ಪ ಕ್ಲೀನ್ ಮಾಡಿದೆ, ಆಗ ನಮಗೆ ಕ್ಲೀನಾಗಿ ಅವ್ರು ಕಾಣುವಂಥ ವಿಚಾರ ಇವತ್ತು ಆಗ್ತದೆ ಅಂತೇಳಿ. ಆದರೆ ನಾವು ನಮ್ಮನ್ನು ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಕೆಲಸ ನಾವು ಇವತ್ತು ಮಾಡಬೇಕಾಗ್ತದೆ. ನಾವು ನಮ್ಮನ್ನು ಆತ್ಮಾವಲೋಕನೆ ನಾವು ಕರೆಕ್ಟಾಗಿಂಥ ಸಂದರ್ಭದಲ್ಲಿ, ನಾವು ಮುಂದೆ ಸಂದರ್ಭದಲ್ಲಿ ನಮಗೆ ಸರ್ವರು ಕೂಡ ನಮ್ಮ ಜೊತೆ ಸೇರಿಕೊಂಡು ನಮ್ಮ ಜೊತೆಯಾಗಿ ಕಜ್ಜೆ ಹಾಕ್ತಾರೆಂಬ ಅಂತ ಒಂದು ಸಮುದಾಯ ಆಗಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಮ್ಮ ವೇದಿಕೆಯಲ್ಲಿ ಎಲ್ಲರೂ ಕೂಡ ಬಹುಶಃ ನಮ್ಮ ಅದು ಮಸೂದಾಕಿರಲಿ, ನಮ್ಮ ಮೊಯ್ದೀನ್ ಇರಲಿ, ಅದೇ ಅಬ್ದುಲ್ ಕುಂಜವರಿರಲಿ, ಮಮತಾಜ್ಲಿ, ಕರಂಚೂರು ಮೋನಾ ಖಾನ್ ಅವರಿರಲಿ, ಬೊತ್ತುಬಾಜರಲ್ಲಿ, ಬಹುಶಃ ಬಾಕರ್ಲಿ, ಕೋಡಿಜಾವರು ಇದ್ದಾರೆ, ಭಾಷಾಕ್ಕೆ ಎಲ್ಲ ಹಿರಿಯರು ಬಹುಶಃ ಕಾಣುವಂತೆ ಎಲ್ಲರೂ ಕೂಡ ಅವರನ್ನು ಹೊರಗೆ ಬಂದ ತಕ್ಷಣ ಎಲ್ಲರೂ ಕೂಡ ಪ್ರೀತಿಸಿ ಗೌರವ, ಎಲ್ಲ ಜಾತಿ ಎಲ್ಲ ವರ್ಗದವರು ಕೂಡ ಗೌರವ ಕೊಡುವಂಥ ವಿಚಾರ ಇವತ್ತು ಆಗ್ತಾ ಆ ವ್ಯಕ್ತಿತ್ವ ರೂಪಿಸಿಕೊಂಡು ಇವತ್ತು ಬಂದಿದ್ದಾರೆ. ಆ ವ್ಯಕ್ತಿತ್ವವನ್ನು ಎಲ್ಲ ಯುವಜನಾಂಗ ರೂಪಿಸಿಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದ್ವೇಷದಿಂದ ನಿಮ್ಮ ಮಕ್ಕಳನ್ನು ಕೂಡ ನಿಮಗೆ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ದ್ವೇಷದಿಂದ ಮಾತಾಡಿದ್ರೆ ನಿಮ್ಮ ಮಕ್ಕಳಿಗೆ ನಿಮ್ಮನ್ನು ಕೇರ್ ಮಾಡೋದಿಲ್ಲ. ಪ್ರೀತಿಯಿಂದ ಮಾತಾಡಿದರೆ ಇಡೀ ಜಗತ್ತನ್ನೇ ಗೆಲ್ಲುವಂಥ ಅವಕಾಶ ನಮಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಭಾವಿಸುವಂಥದ್ದು. ಅದೇ ನಮಗೆ ವಿಶ್ವಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅವರು ಕೊಟ್ಟಂಥ ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದಾಗ ಈ ರೀತಿಯ ಎಲ್ಲ ಕೆಲಸ ಕಾರ್ಯ ಮುಂದೆ ನಿಲ್ಲುವಂಥ ಅವಕಾಶ ಆಗುವಂಥ ಖಂಡಿತವಾಗಿ ಆಗಲಿ. ನಾನು ಬಹುಶಃ ಕ್ಷೇತ್ರ ಶಾಸಕನಾಗಿದ್ದುಕೊಂಡು ಇವತ್ತು ಸಭಾಧ್ಯಕ್ಷ ಸ್ಥಾನ ವಹಿಸಿದ ಸಂದರ್ಭದಲ್ಲಿ ಭಾಳಷ್ಟು ಜನರಿಗೆ ಒಂದು ಬೇಡಿಕೆ ಇತ್ತು. ಜನ ಸಂಬಂಧ ಇರುವಂಥ ಸಂಪರ್ಕ ದೂರ ಆಗ್ತದ, ಭೇಟಿಯಾಗಲಿ ಆಗ್ತದ ಇಲ್ವಾ, ಈ ಎಲ್ಲ ಭಾಳಷ್ಟು ಚರ್ಚೆ ಇರುವಂಥ ಅವಕಾಶ ಆಯಿತು. ಅದಕ್ಕೆ ನಾನೆಲ್ಲ ನನ್ನ ಕ್ಷೇತ್ರದ ಮತದಾರರಿಗೆ ಮತ್ತು ಜಿಲ್ಲೆಯವರಿಗೆ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಇವತ್ತು ಮುಂದಿನ ಯಾವುದೇ ಹುದ್ದೆಗೆ ಹೋದರೂ ಕೂಡ ನಮ್ಮ ರಾಜ್ಯ ಇನ್ನಷ್ಟು ಬೇರೆ ಬೇರೆ ದೊಡ್ಡ ಹುದ್ದೆ ಹೋದರೂ ಕೂಡ ನನ್ನ ಕ್ಷೇತ್ರದವರಿಗೆ, ನನ್ನ ಜಿಲ್ಲೆಯವರಿಗೆ ನಾನು ಕಾದರಲ್ಲದೆ ನನ್ನ ಯಾವುದೇ ಹುದ್ದೆ ಕೂಡ ಇಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಜನಸಾಮಾನ್ಯ ಜೊತೆ ನಮ್ಮ ನಿಕಟವಾದ ಸಂಬಂಧ ಏನಿದೆ ಅದು ಶಾಶ್ವತವಾಗಿ ಮುಂದುವರಿಯುವ ಅವಕಾಶ. ಏನಾದೊಂದು ಕಾಲಘಟ್ಟ ಬಂದು ನಿಮಗೆ ಜನರ ಮಧ್ಯೆ ಒಂದು ನಿಕಟ ಸಂಪರ್ಕ ಬೇಕಾ ಅಥವಾ ಹುದ್ದೆ ಬೇಕೆಂಬ ಕಾಲಘಟ್ಟಕ್ಕೆ ಬಂದರೆ ನನ್ನ ಹುದ್ದೆಯನ್ನು ತ್ಯಜಿಸಿ ನನಗೆ ಜನರ ನಿಕಟವಾದ ಸಂಪರ್ಕ ನನಗೆ ಅತ್ಯಗತ್ಯದಲ್ಲಿ ಜನರ ಜೊತೆ ಇರುವಂಥ ಕೆಲಸವನ್ನು ಮಾಡ್ತಾ ಅಂತ ಹೇಳಲಿಕ್ಕೆ ನಾನು ಇವತ್ತು ಅದು ನಮಗೆ ಇವತ್ತು ಮುಖ್ಯವಾಗಿ ಒಂದು ವಿಚಾರ. ಆದ ಕಾರಣ ತಾವೆಲ್ಲರೂ ಕೂಡ ಇವತ್ತು ನಿಮ್ಮ ಪ್ರದೇಶದಲ್ಲಿ ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಏನೆಲ್ಲ ಸಾಧ್ಯ ಬೇಕಾ ಆ ಇರುವಂಥ ಎಲ್ಲ ವಿಚಾರ ಹಮ್ಮಿಕೊಳ್ಳುವಂಥ ಅವಕಾಶ ಮಾಡುವ. ನಾವೆಲ್ಲರೂ ಕೂಡ ಸಮಾನತೆ, ಪ್ರೀತಿ, ವಿಶ್ವಾಸ ಮುಂದೆ ಹೋಗುವಂಥ ಅವಕಾಶ ಕಲ್ಪಿಸುವಂಥ ವ್ಯವಸ್ಥೆ ಮಾಡುವ. ಎಲ್ಲರ ಜೊತೆ ವಿಶ್ವಾಸ ಇಟ್ಟುಕೊಂಡು ಮುಂದೆ ಹೋಗುವಂಥ ಅವಕಾಶ ಆಗುವಂಥದ್ದು. ಆದಾಗ ಚುನಾವಣಾ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವಿಚಾರ ಬೇರೆ ಬೇರೆ ಅದನ್ನೆಲ್ಲ ನಾವು ಬದಿಗಿಟ್ಟು ಪ್ರೀತಿಯ ಸೋದರ ಸಮಾಜ ನಿರ್ಮಾಣ ಮಾಡಿಕೊಂಡು ನಾವು ಉತ್ತಮವಾದ ಜೀವನ ಸಾಗುವ ಅವಕಾಶ ನಮಗೆಲ್ಲರ ಮತ್ತು ಅಗತ್ಯತೆ ಇದೆ. ಅಗತ್ಯ ಯಾರಿಗಿದೆ? ಅದು ನಮಗೆ ಮತ್ತು ನಿಮಗೆ ಅಗತ್ಯ ಅಲ್ಲ. ನಮಗೆ ಮತ್ತು ನಿಮಗೆ ಅಗತ್ಯವಾಗಿ ನಾವು ಸೌಹಾರ್ದ ಇರಬೇಕಂದಲ್ಲ. ಇನ್ನು ಹುಟ್ಟಿ ಬರಲಿಕ್ಕೆ ಕೋಟ್ಯಾಂತರ ಸಣ್ಣ ಮಕ್ಕಳಿದ್ದಾರೆ ಮತ್ತು ಇನ್ನು ಹುಟ್ಟಿ ಬರಲಿಕ್ಕೆ ಭಾಳಷ್ಟು ಮಕ್ಕಳಿದ್ದಾರೆ. ಅವ್ರಿಗೆ ಉತ್ತಮವಾದ ಸಮಾಜ ನಿರ್ಮಾಣ ಮಾಡಿಕೊಡೋ ಜವಾಬ್ದಾರಿ ಅದು ನಿಮ್ಮ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅವರಿಗಾಗಿ ನಾವು ಸಂತೋಷ ಮತ್ತು ಸಾಮರಸ್ಯದ ಸಮಾಜ ಬದುಕು ಕಟ್ಟುವಂಥ ಕೆಲಸ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದೇ ರೀತಿ ಬಹುಶಃ ನಮ್ಮ ಎಲ್ಲ ವಿದ್ಯಾರ್ಥಿ ಪ್ರತಿಭಾವಂತ ವಿದ್ಯಾರ್ಥಿ ಇದ್ದೀರಿ, ನಿಮ್ಮದು ಸ್ಕಾಲರ್ಶಿಪ್ ಇದೆ. ಎಲ್ಲರ ಪರವಾಗಿ ನಾನು ನಿಮಗೆ ಶುಭಾಶಯ ಸಲ್ಲಿಸ್ತೇನೆ. ನಿಮಗೆ ಕಲಿಸಿದಂಥ ತಂದೆ ತಾಯಂದಿರಿಗೂ ನಾನು ಶುಭಾಶಯ ನಾನು ಇವತ್ತು ಸಲ್ಲಿಸುವಂಥದ್ದು. ನಾನು ನಮ್ಮ ವಿದ್ಯಾರ್ಥಿ ಹೇಳೋದು ಇಷ್ಟೇ, ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲಿ ಸಾಯ್ಬೇಕಂತ ಎಲ್ಲಿಯೂ ಕೂಡ ನೀವು ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ಬಹುಶಃ ನಿಮ್ಮ ತಂದೆ ತಾಯಂದಿರಿಗೆ ಒಂದು ಅವರ ವಯಸ್ಸಿನ ಕಾಲದಲ್ಲಿ ನೆಮ್ಮದಿಯ ಜೀವನ ಮತ್ತು ನಿಮಗೆ ಒಂದು ಸ್ವಾಭಿಮಾನದ ಬದುಕು ಇವತ್ತು ಇರಬೇಕಾದ್ರೆ ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದರ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಮುಖಾಂತರ ತಾವು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗಬೇಕು. ಇವತ್ತಿನ ಪ್ರತಿಭಾ ಪುರಸ್ಕಾರದಲ್ಲಿ ಬಹುಶಃ ಒಂದು ಸೋದರ ಪೈಲಟ್ ಆಗಿ ಬಹುಶಃ ಎದ್ದು ನಿಂತದ್ದು ಕೂಡ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ಇಡೀ ಎಲ್ಲರೂ ಕೂಡ ಸಂತೋಷ ಪಡುವಂಥ. ಆದ ಕಾರಣ ಈ ಎಲ್ಲ ಕಾರ್ಯ ಅತ್ಯುತ್ತಮವಾಗಿ ಮುಂದೆ ಹೋಗುವಂಥ ಅವಕಾಶ ಆಗಲಿ. ನಿಮ್ಮ ಪ್ರೀತಿ ಇವತ್ತು ನಮ್ಮ ಈ ಒಂದು ಕೆಲಸ ಕಾರ್ಯಗಳಲ್ಲಿ ಬೇರೆ ಬೇರೆ ಕೆಲಸ ಇದ್ದು ನಮಗೆ ಬಹುಶಃ ಬೇರೆ ಬೇರೆ ಸಮಯ ಅವಕಾಶ ಇಲ್ಲದರೂ ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮನ್ನು ಇನ್ನಷ್ಟು ಜಾಸ್ತಿ ಕೆಲಸ ಮಾಡಲಿಕ್ಕೆ ನಮಗೆ ದೊಡ್ಡ ಮಟ್ಟದ ಪ್ರೇರಣೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ನಿಮಗೆಲ್ಲರಿಗೂ ನನ್ನ ವಿಶೇಷ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಳ್ಳುತ್ತಾ ನಾವು ಇವತ್ತು ಸೆಂಟ್ರಲ್ ಮುಸ್ಲಿಂ ಕಮಿಟಿ ಇವತ್ತು ನೇತೃತ್ವ ವಹಿಸಿಕೊಂಡು ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಜೊತೆಯಾಗಿ ನಾವು ನಿಂತುಕೊಂಡು ಜೊತೆಗೆ ಮುಂದೆ ಹೋಗಿ ಸೌಹಾರ್ದತೆಯ ಸಾಮರಸ್ಯ ಸೋದರತೆ ಬದುಕಿಗೆ ಮತ್ತೊಂದು ಬಂಧುತ್ವದ ಒಂದು
ಯೋಜನೆಗೆ ಅದು ಸೆಂಟ್ರಲ್ ಕಮಿಟಿಯವರು ಮುಂದೆ ನಿಂತು ಆ ಕೆಲಸ ಕಾರ್ಯಗಳು ಆಗುವಂಥ ಅವಕಾಶ ಆಗಲಿ. ನಾವೆಲ್ಲರೂ ಅದರ ಕೈ ಜೋಡಿಸಿಕೊಂಡು ಮುಂದೆ ಹೋಗುವ. ನಾವು ಮುಂದೆ ಹೋಗುವ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾರೆ ಅವರ ಕೈ ಹಿಡಿದು ಮುಂದೆ ತಗೊಂಡು ಜವಾಬ್ದಾರಿ ನಾವೆಲ್ಲ ಇವತ್ತು ಹಮ್ಮಿಕೊಳ್ಳುವ ಅಂತ ನಾನು ಇವತ್ತು ಕೇಳಿಕೊಳ್ಳುತ್ತಾ, ಖಂಡಿತವಾಗಿಯೂ ಇವತ್ತು ಏನೆಲ್ಲ ಸಂತೋಷ ಗೌರವ ಇದೆಯಾ ಈ ಒಂದು ಹುದ್ದೆಯಿಂದ ನನ್ನ ಸಮುದಾಯಕ್ಕೆ, ನಮ್ಮ ಸಮಾಜಕ್ಕೆ, ನನ್ನ ಕ್ಷೇತ್ರಕ್ಕೆ ಕೀರ್ತಿಯನ್ನು ಹೆಚ್ಚುವಂಥ ಕೆಲಸ ಅಲ್ಲದೆ ಈ ಕೀರ್ತಿಗೆ ಧಕ್ಕೆ ಬರೋದು ಯಾವುದೇ ಕೆಲಸ ಮಾಡುವುದಿಲ್ಲ ಅಂತ ಹೇಳಿಕೊಳ್ಳುತ್ತಾನೆ. ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಅಸ್ಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತ್. ಇಂತೆಲ್ಲ ನನ್ನ ಸೋದರರಿಗೆ ನಮಸ್ಕಾರಗಳು. ಜನಾಬ್ ಅಲ್ಹಾಜಿ UT ಅಬ್ದುಲ್ ಖಾದರ್ ಅಲಿ ಫರೀದ್ ರವರು ಉಲ್ಲಾಲ ಕ್ಷೇತ್ರದ ಮಾಜಿ ಶಾಸಕರಾದ ದಿವಂಗತ ಹಾಜಿ UT ಫರೀದ್ ಹಾಗೂ ನಸೀಮಾ ದಂಪತಿಗಳ ಮಗನಾಗಿ ತಾರೀಕು 12/10/1969ರಲ್ಲಿ ಮಂಗಳೂರಿನಲ್ಲಿ ಜನಿಸಿದರು. ಕಾನೂನು ಪದವಿಯವರೆಗೆ ವ್ಯಾಸಂಗ ಮಾಡಿರುವ ಅವರು ತನ್ನ ವಿದ್ಯಾಭ್ಯಾಸಿ ಜೀವನದಲ್ಲಿ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದು 1992ರಿಂದ 94ರವರೆಗೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ವಿದ್ಯಾರ್ಥಿ ಒಕ್ಕೂಟದ NSUI ಇದರ ಢಾಕಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ 2009ರಲ್ಲಿ ಉಲ್ಲಾಲ ಬ್ಲಾಕ್ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ 2002ರಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸೇವಾದಳದ ಬೋಧಕ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಾರ್ಯದರ್ಶಿಯಾದರು. 2003ರಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸೇವಾದಳದ ಮುಖ್ಯ ಸಂಘಟಕರಾಗಿ 2007ರಲ್ಲಿ ಪ್ರಥಮ ಬಾರಿಗೆ ಉಲ್ಲಾಲ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಶಾಸಕರಾಗಿ 2013ರವರೆಗೆ ಉಲ್ಲಾಲ ಕ್ಷೇತ್ರದ ಶಾಸಕರಾಗಿ ಸೇವೆ ಸಲ್ಲಿಸಿದರು. ವಿಧಾನಸಭೆಯಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನು ಕೇಳುವ ಮೂಲಕ ಸನದದ ವೀರ ಎಂಬ ಬಿದುರಿಗೆ ಪಾತ್ರರಾದರು. 2013ರಲ್ಲಿ ನಡೆದ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಜಯಿಸಿ ಮಂಗಳೂರು ಕ್ಷೇತ್ರದ ಶಾಸಕರಾಗಿ 2013-2016ರವರೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿ 2013ರಿಂದ 2015ರವರೆಗೆ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಹಾಗೂ 2017ರಲ್ಲಿ ಜನವರಿಯಿಂದ 2017 ಸೆಪ್ಟೆಂಬರ್ವರೆಗೆ ಚಾಮರಾಜನಗರದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸೇವೆ ಸಲ್ಲಿಸಿದರು. ರಾಜ್ಯ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರಾಗಿ 2018ರ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಸ್ಪರ್ಧಿಸಿ ಮಂಗಳೂರು ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿ ಪ್ರಸ್ತುತ 2023ರಲ್ಲಿ ಮಂಗಳೂರು ಉದಾ ವಿಧಾನಸಭಾ ಕ್ಷೇತ್ರದಿಂದ ಪುನಃ ಶಾಸಕರಾಗಿ ಆಯ್ಕೆಯಾಗಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಪ್ರಪ್ರಥಮ ಮುಸ್ಲಿಂ ಸಭಾಪತಿಯಾಗಿ ತನ್ನ ಕಿರಿಯ ವಯಸ್ಸಿನಲ್ಲಿ ಅಧಿಕಾರವನ್ನು ವಹಿಸಿಕೊಂಡರು. ಸಭಾಧ್ಯಕ್ಷರ ಪದವಿ ಒಂದು ಉನ್ನತ ಪದವಿಯಾಗಿದ್ದು ರಾಜ್ಯಪಾಲರಿಲ್ಲದ ಸರದಾರ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಅವರ ಸಮಾಜಕ್ಕೆ ಹಾಗೂ ನಾಡಿಗೆ ಇದಕ್ಕಿಂತಲೂ ಹೆಚ್ಚು ಜನಪರ ಕೆಲಸವನ್ನು ಮಾಡಿ ಅಲ್ಲಾಹು ತೌಫೀಕ್ ನೀಡಲಿ, ಆಮೀನ್. ದಿ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಅಧ್ಯಕ್ಷರಾದ KS ಮೊಹಮ್ಮದ್ ಮಸೂದ್ XMS ಹಾಗೂ ಸದಸ್ಯರು. ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಈ ಸನ್ಮಾನ ಆದ ನಂತರ ಈಗ ಕೆಲವು ಸಂಘ ಸದಸ್ಯರವರನ್ನು ಹಾರ ಹಾಕಲಿಕ್ಕಾಗಿ ಇಲ್ಲಿ ಕರೀತೇವೆ. ಖಾಲಿ ಹೆಸರು ಕರೆದವರು ಮಾತ್ರ ಬಂದು ಹಾರ ಹಾಕಬೇಕಾಗಿ ವಿನಂತಿ. ಇಲ್ಲೊಂದು ಪ್ರೆಸಿಡೆಂಟ್. ಹೂ ಹಾಕುವ ಸಂಘ ಸಂಸ್ಥೆಯ ಹೆಸರನ್ನು ಕರೀತದೆ. ಈಗ ಅಲ್ಲಿ ನಿಂತವರೆಲ್ಲ ಕೂತ್ಕೊಳ್ಳಿ, ನಿಮ್ಮ ಲೈಸ್ನಲ್ಲಿ ನಿಮ್ಮ ಸ್ಥಾನದಲ್ಲಿ. ಹಾಜಿ ಮೂಸಾ ಮೈ
ಮುಸ್ಲಿಂ ಸೆಂಟ್ರಲ್ ಕಮಿಟಿ ಢಾಕಾ ಮತ್ತು ಉಡುಪಿ ಜಿಲ್ಲೆ ಅಭಿನಂದನಾ ಪತ್ರ ಕ್ಯಾಪ್ಟನ್ ಸಾನಿಯಾ ಹನೀಫ್. ಮಂಗಳೂರು ನಗರದ ಪಾಂಡೇಶ್ವರ ಮೊಹಮ್ಮದ್ ಹನೀಫ್ ಹಾಗೂ ನಾಜಿಯಾ ದಂಪತಿಗಳ ಪುತ್ರಿಯಾದ ಆನಿಯಾ ಹನೀಫ್ ರವರು 21ನೇ ವರ್ಷಕ್ಕೆ ಕಮರ್ಷಿಯಲ್ ಪೈಲಟ್ ಆಗುವ ಅರ್ಹತೆ ಗಳಿಸಿದ್ದಾರೆ. ದ್ವಿತೀಯ PUC ಶಿಕ್ಷಣದ ಬಳಿಕ ಮೈಸೂರಿನ ಓರಿಯಂಟ್ ಫ್ಲೈಟ್ ಅಸೋಸಿಯೇಷನ್ ಅಕಾಡೆಮಿಯಲ್ಲಿ 3 ವರ್ಷದ ಪೈಲಟ್ ತರಬೇತಿಯನ್ನು ಪಡೆದಿರುವ ಸಾನಿಯಾ 200 ಗಂಟೆಗಳ ವಿಮಾನ ಹಾರಾಟ ನಡೆಸಿ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಪಡೆದಿರುತ್ತಾರೆ. ಕರಾವಳಿಯ ಮುಸ್ಲಿಂ ಸಮುದಾಯದ ಪೈಲಟ್ ಆಗುವ ಅರ್ಹತೆ ಗಳಿಸಿದ ಮೊದಲ ಹೆಣ್ಣು ಮಗಳು. ಅವರು ಬಾಲ್ಯವನ್ನು ದುಬೈಯಲ್ಲಿ ಕಳೆದು ಅಲ್ಲಿ ವಿಮಾನದಲ್ಲಿ ಪ್ರಯಾಣಿಸುವ ಅವಕಾಶ ಸಿಕ್ಕಿದಾಗ ವಿಮಾನದ ಎಂಜಿನ್ ಪೈಲಟ್ಗಳನ್ನು ನೋಡಿ ಇದೇ ರೀತಿ ವಿಮಾನ ಹಾರಾಟ ನಡೆಸಬೇಕೆಂಬ ಹಂಬಲ ಆಗಿನಿಂದಲೇ ಮನಸ್ಸಿನಲ್ಲಿತ್ತು. ಇವರು ನಗರದ ವಿಜಯ್ ಲಾರ್ಡ್ಸ್ ಶಾಲೆಯಲ್ಲಿ 9, 10, 10ನೇ ತರಗತಿಯನ್ನು ಕಲಿತು PUC ಶಿಕ್ಷಣವನ್ನು ನಗರದ ಮಹೇಶ್ PUC ಕಾಲೇಜಿನಲ್ಲಿ ಕಲಿತರು. ನಂತರ ಮೈಸೂರಿನ ಓರಿಯಂಟ್ ಪೈಲಟ್ ಅಸೋಸಿಯೇಷನ್ ಅಕಾಡೆಮಿಯಲ್ಲಿ 3 ವರ್ಷಗಳ ಕಮರ್ಷಿಯಲ್ ಪೈಲಟ್ ತರಬೇತಿ ಪಡೆದಿದ್ದಾರೆ. ತಂದೆ ತಾಯಿಯವರ ಪ್ರೋತ್ಸಾಹವೇ ಪೈಲಟ್ ಆಗುವ ಅವರ ಕನಸು ನನಸಾಗಿದೆ. ಸ್ಪೇನ್ನ ಮ್ಯಾಡ್ರಿಡ್ನಲ್ಲಿ ಪೈಲಟ್ ಕಾರ್ಯನಿರ್ವಹಣೆ ಕುರಿತು 2 ತಿಂಗಳ ಸಿಮ್ಯುಲೇಷನ್ ತರಬೇತಿಯನ್ನು ಪಡೆಯುವ ಇರಾದೆಯನ್ನು ಆನಿಯಾರವರು ಹೊಂದಿದ್ದಾರೆ. ಈ ಕ್ಷೇತ್ರದಲ್ಲಿ ಇನ್ನೂ ಮುಂದೆಯೂ ಹೆಚ್ಚಿನ ಸಾಧನೆಯನ್ನು ಮಾಡಲಿ ಎಂದು ಅಲ್ಲಾಹ್ನಲ್ಲಿ ಕೇಳುತ್ತೇನೆ. ದಿಸ್ ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಅಧ್ಯಕ್ಷರಾದ KS ಮೊಹಮ್ಮದ್ ಮಸೂದ್ ಹಾಜಿ XMS ಹಾಗೂ ಸದಸ್ಯರು ಇಂದು ತಾರೀಕು 2/6/2023 ರಂದು ಕ್ಯಾಪ್ಟನ್ ಹಾನಿಯಾ ಹನೀಫ್ ರವರಿಗೆ ಆದರಪೂರ್ವಕವಾಗಿ ಸನ್ಮಾನಿಸುತ್ತೇವೆ. ಹುಡುಗಿಯರು ನಾನು ಹೆಸರು ಕರೆದವರು ಸ್ಟೇಜಿನ ಹತ್ತಿರ ಬರಬೇಕಾಗಿ ವಿನಂತಿ. ದಿಹಾ ಮೆಹರ್ ಸೆಂಟ್ ಮೇರೀಸ್ ಆಂಗ್ಲ ಶಾಲೆ ಉಪ್ಪಿನಂಗಡಿ. ಫಾತಿಮಾ ಮಸೂಮ್ ಸ್ನೇಹ ಪಬ್ಲಿಕ್ ಸ್ಕೂಲ್ ಆಂಗ್ಲ ಮಾಧ್ಯಮ ಶಾಲಾ ಪಕ್ಕಲಡ್ಕ. ಆಯಿಷಾ ರಸಾ ತೌಹೀದ್ ಆಂಗ್ಲ ಮಾಧ್ಯಮ ಶಾಲೆ ಬಂಟ್ವಾಳ. ಹಾಜರಾ ಇಶ್ರತ್ ಸಹರಾ ಸ್ಕೂಲ್ ಅಡ್ಡೂರು. ನಿದಾ ಸ್ನೇಹ ಪಬ್ಲಿಕ್ ಸ್ಕೂಲ್ ಆಂಗ್ಲ ಮಾಧ್ಯಮ ಶಾಲೆ ಪಕ್ಕಲಡ್ಕ. ಮಸೀದಾ ಫಾತಿಮಾ ಹಫೀದಾ ಅನ್ವರ್ ಸಹಾರಾ ಸ್ಕೂಲ್ ಅಡ್ಡೂರು. ಫಾತಿಮಾ ನಿಶಾ